ವೀಕ್ಷಕರೇ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ನಾನು ಈ ಪ್ರಚಲಿತ ಕಾರ್ಯಕ್ರಮದಲ್ಲಿ ವಿಶೇಷ ಚರ್ಚೆ ಮಾಡ್ತಾ ಇದ್ದೇನೆ ಸ್ವಾಮೀಜಿಯ ಸಾವಿನ ವಿಷಯದಲ್ಲಿ. ಸ್ವಾಮೀಜಿಯ ಸಾವು, ಹೌದು, ಶಿರೂರು ಸ್ವಾಮೀಜಿ ಕಳೆದ ಗುರುವಾರ ಮೃತಪಟ್ಟಿದ್ದಾರೆ. ಅದರ ಬಳಿಕದ ಈ ಅವಧಿಯಲ್ಲಿ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ವಿವಾದಗಳು, ಸಾಕಷ್ಟು ವಿಮರ್ಶೆಗಳು ನಡೆದಿದ್ದಾವೆ. ಬಟ್ ಈ ವಿಮರ್ಶೆಗಳು ಎಷ್ಟರ ಮಟ್ಟಿಗೆ ಜನರಿಗೆ ಉಪಯೋಗ, ಎಷ್ಟರ ಮಟ್ಟಿಗೆ ಆ ಮಠಗಳಿಗೆ ಉಪಯೋಗ, ಅಥವಾ ಎಷ್ಟರ ಮಟ್ಟಿಗೆ ತನಿಖೆಗೆ ಉಪಯೋಗ ಅಂತ ನೋಡುವಾಗ ಮಾಧ್ಯಮಗಳಲ್ಲಿ ಚರ್ಚೆ, ಇದು ನಮಗೆ ಇದೇ ಚರ್ಚೆ ವಿಷಯ ಆಗಬೇಕು ಅಂತ ಅನಿಸ್ಬಿಟ್ಟಿತು. ಸೊ ಅದೇ ಕಾರಣದಿಂದಾಗಿ ನಾವು ವಿಭಿನ್ನ ರೀತಿಯಲ್ಲಿ ಒಂದು ಚರ್ಚೆ ಮಾಡುವ ಒಂದು ಇಚ್ಛೆಯೊಂದಿಗೆ ಸಾಗ್ತಾ ಇದ್ದೇವೆ. ಸೊ ಈ ವಿಷಯದಲ್ಲಿ ನಮಗೆ ಮಾಧ್ಯಮ ಪ್ರತಿನಿಧಿಗಳಾಗಿ ಮಾಧ್ಯಮಗಳೊಂದಿಗೆ ಮಾತಾಡೋದು ಸೂಕ್ತ ಅನಿಸಿದ್ರಿಂದ ಮಾಧ್ಯಮ ಪ್ರತಿನಿಧಿಗಳನ್ನು ಕರೆದಿದ್ದೇವೆ. ಈಗ ನಮ್ಮ ಜೊತೆಯಲ್ಲಿದ್ದಾರೆ ದತ್ತಾತ್ರೇಯ ಹೆಗಡೆ, ಇವರು ಕರಾವಳಿ ಮಾರುತ ಪತ್ರಿಕೆಯ ಉಪಸಂಪಾದಕರು. ಈಗ ಮತ್ತೊಬ್ಬ ಅತಿಥಿ ಬಂದು ಸೇರ್ತಾ ಇದ್ದಾರೆ. ನಾನೀಗ ದತ್ತಾತ್ರೇಯ ಹೆಗಡೆಯವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ದತ್ತಾತ್ರೇಯ ಹೆಗಡೆಯವರೇ, ಮಾಧ್ಯಮಗಳಲ್ಲಿ ಅಂದರೆ ಶಿರೂರು ಸ್ವಾಮಿ ಸಾವಿನ ಅಂದರೆ ಅದಕ್ಕಿಂತ ಮೊದಲು ಚರ್ಚೆಗಳು ನಡೀತಾ ಇತ್ತು ಸ್ವಾಮಿಗಳ ವಿಷಯದಲ್ಲಿ, ಅಥವಾ ವಿಮರ್ಶೆಗಳು ನಡೀತಾ ಇತ್ತು. ಆದರೆ ಅದು ತೆರೆಯ ಹಿಂದೆ. ಬಟ್ ಸಾವಿನ ಬಳಿಕ ಬಹಳಷ್ಟು ವಿಷಯಗಳು ತೆರೆಯ ಎದುರುಗಡೆ ಚರ್ಚೆಗೆ ಬರ್ತಾ ಇದ್ವು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ. ಇಲ್ಲಿ ಎರಡು ವಿಚಾರ ಇದೆ. ಒಂದು ನೈತಿಕತೆ, ಅದು ಸಾವಿಗೂ ಮುನ್ನ ಇರುವಂಥದ್ದು ಚರ್ಚೆ. ಆ ನಂತರದ್ದು ಅಪರಾಧ, ಅದು ಸಾವಿನ ನಂತರ ಇರುವಂಥದ್ದು. ಈಗ ನಾವು ಮಾತಾಡ್ತಾ ಇರೋದು ಬಹುಶಃ ಅಪರಾಧದ ವಿಚಾರದಲ್ಲಿ ಅನಿಸುತ್ತೆ. ಇದು ಎರಡೂ ಬೇರೆ ಬೇರೆ ವಿಚಾರಗಳು. ಅಪರಾಧ ವಿಚಾರನೇ ಬೇರೆ, ಅದು ನಮ್ಮ ಕಾನೂನಾತ್ಮಕವಾಗಿರುವಂತಹ ವಿಚಾರ. ಈ ನೈತಿಕತೆ ವಿಚಾರ ನಮ್ಮ ಧಾರ್ಮಿಕ, ನಮ್ಮ ನಂಬಿಕೆ, ನಮ್ಮ ಭಾವನೆಯ ಸಂಬಂಧಪಟ್ಟಂತ ವಿಚಾರಗಳು. ನನಗನ್ಸುತ್ತೆ ಈಗ ನಾವೇನು ಸುದ್ದಿಯನ್ನು ಮಾಡ್ತಾ ಇದ್ವಿ, ಈಗ ಎಲ್ಲ ಮಾಧ್ಯಮಗಳಲ್ಲೂ ಏನು ಬರ್ತಾ ಇದೆ, ಆ ಸುದ್ದಿಗಳು, ಆ ಮಾಧ್ಯಮಗಳ ವಿಚಾರಗಳು ಏನೇ ಇರಲಿ, ಪ್ರಾಬ್ಲಮ್ ಏನಿದೆ ಅಂತಂದ್ರೆ ನಾವು ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದೇ ವಿಷಯವನ್ನು ಇಟ್ಕೊಂಡು ನಾವು ಹೆಣೆಯುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾವುದೋ ಒಂದು ವಿಚಾರ, ಒಂದು ತನಿಖೆಯನ್ನು ಅದೇ ಅಪರಾಧ ಅಲ್ಲೇ ಎಂಡ್ ಅನ್ನೋ ಒಂದು ಸ್ಟೇಜ್ ನಾವು ಹೋಗ್ಬಿಡ್ತಾ ಇದೀವಿ. ನಾವೇ ಫಲಿತಾಂಶ ಕೊಡ್ತಾ ಇದ್ದೇವೆ, ನಾವೇ ತೀರ್ಪು ಕೊಡ್ತಾ ಇದ್ದೇವೆ ಅನ್ನೋದಕ್ಕಿಂತ ಅದೇ ಅಲ್ಲಿಗೆ ಡೆಡ್ ಎಂಡ್. ಅದರ ಆಚೆಗಿನ ವಿಚಾರವನ್ನು ನಾವು ತಗೊಳ್ತಾನೆ ಇಲ್ಲ. ಇದು ಕುತೂಹಲ ಕೆರಳಿಸಿ ಬಿಟ್ಟು ಬಿಡ್ತಾ ಇದ್ದೇವೆ ಅಂತ ಹೇಳ್ತಾ ಇರೋದು. ಕುತೂಹಲ ಅಂತಲ್ಲ, ನಾವು ನಮ್ಮ ಡೆಡ್ ಎಂಡ್ ಆಗ್ಬಿಡ್ತಾ ಇದೆ. ಈ ಒಂದು ವಿಷಯ ಏನಿದೆಯಲ್ಲ, ಅದ್ರ ಆಚೆಗೆ ಏನಿದೆ ಅನ್ನೋದ್ರ ಕಡೆ ನಾವು ಗಮನನೇ ಕೊಡ್ತಾ ಇಲ್ಲ. ನಾವು ಓನ್ಲಿ ಇಲ್ಲಿಗೆ ಮಾತ್ರ ಸೀಮಿತವಾಗಿದ್ದೀವಿ. ಉದಾಹರಣೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿರೂರು ಸ್ವಾಮಿಗಳೊಟ್ಟಿಗೆ ಏನು ಸ್ವಲ್ಪ ಜಾಸ್ತಿ ಸಲುಗೆ ಇರುವಂತಹ ಹೆಣ್ಮಗಳ ವಿಚಾರವನ್ನು, ರಮ್ಯಾ ಶೆಟ್ಟಿಯ ವಿಚಾರವನ್ನು ನಾವು ಈಗ ರಮ್ಯಾ ಶೆಟ್ಟಿಯು ಇನ್ನೊಬ್ಬ ಮಹಿಳೆ ವಿಚಾರ ಈಗ ಇದರಲ್ಲಿ ಚಾಲ್ತಿಯಲ್ಲಿರುವಂತದ್ದು. ಅವರ ತನಿಖೆ ಕೂಡ ನಡೀತಾ ಇದೆ. ಪೊಲೀಸ್ ಸುಪರ್ದಿಯಲ್ಲಿದ್ದಾರೆ ಅನ್ನೋ ಒಂದು ವಾಸ್ತವದಲ್ಲಿ ಪೊಲೀಸರು ಅದನ್ನು ಒಪ್ಕೊಳ್ತಾ ಇಲ್ಲ. ಅಂದ್ರೆ ಸುಪರ್ದಿಯಲ್ಲಿದ್ದಾರೋ ಅವರನ್ನು ವಿಚಾರಣೆ ಮಾಡಿ ಬಿಟ್ಟಿದ್ದಾರೆ. ಅಂದ್ರೆ ಅದನ್ನು ಹೇಳ್ತಾ ಇರೋದು ಅಂದ್ರೆ ಮಾತನಾಡಿಸಿ ಬಿಟ್ಟಿದ್ದಾರೆ. ಹೀಗೆ ಅಲ್ಲ, ಅದು ಅವರು ಯಾಕೆ ಅಂತಂದ್ರೆ ನಾನು ಇಲ್ಲ ತಗೊಂಡಿದ್ದೇವೆ ಅಂತಂದ್ರೆ ಅವ್ರ 24 hours ಒಳಗಡೆ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗ್ತದೆ. ಸಾಕಷ್ಟು ಅವರಿಂದ ಮಾಹಿತಿಯನ್ನು ಕಲೆ ಹಾಕುವ ದೃಷ್ಟಿಯಿಂದ ಅದು ಸಾಧ್ಯ ಆಗೋದಿಲ್ಲ. ಆ ಸಮಯ ಅವರಿಗೆ ಸಾಕಾಗೋದಿಲ್ಲ. ಹಾಗಾಗಿ ಇಂಥ ಇದನ್ನು ಪೊಲೀಸರು ಹೇಳೋದು ಸಹಜ. ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ರಮ್ಯಾ ಶೆಟ್ಟಿಯ ವಿಚಾರದ ಸುತ್ತಲೂ ಅವಳೇ ಕೊಲೆಗಾರರು, ಅವಳಿಗೆ ಇವಳಿಗೆ ಆಗೋದಿಲ್ಲ, ಈ ರೀತಿಯಲ್ಲೇ ನಮ್ಮ ಚರ್ಚೆಗಳು ಹೋಗ್ತಾ ಇದೆ ಹೊರತು ಅದರ ಆಚೆಗೆ ಅವಳ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಕಡೆ ಗಮನ ಯಾರೂ ಕೂಡ ಚರ್ಚೆ ತಗೊಳ್ತಾ ಇಲ್ಲ. ಹೆಚ್ಚಾಗಿ ಇದು ಗೌಣ ಆಗೋಗಿದೆ. ನನಗೆ ಯಾವುದರತ್ತ ನಾವು ಗಮನ ಹರಿಸಬೇಕಿತ್ತು ಅದರತ್ತ ನಾವು ಗಮನ ಹರಿಸ್ತಾ ಇಲ್ಲ. ಇಲ್ಲಿ ರೋಚಕತೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದೇವೆ ಅಂತ. ಈಗ ಮತ್ತೆ ನೀವು ಶಿರೂರು ಸ್ವಾಮಿಗಳ ವಿಚಾರದಲ್ಲಿ ಈ ಅವರ ಒಡನಾಟಗಳು, ಈ ಹೆಂಗಸರೊಂದಿಗೆ ಒಡನಾಟಗಳು, ಅದೇನೋ ಇಬ್ಬರು ಹೆಸರುಗಳು ಬರ್ತಾ ಇದೆ, ಅವರ ಒಡನಾಟಗಳು ಅದು ಯಾವುದು ಹೊಸದಲ್ಲ. ಇಡೀ ಉಡುಪಿಯ ಜನರಿಗೆ ಗೊತ್ತಿದೆ. ಅಷ್ಟಮಠದ ಎಲ್ಲಾ ಯತಿಗಳಿಗೂ ಅದು ತಿಳಿಯದ ವಿಚಾರ ಏನಲ್ಲ. ಶಿರೂರು ಸ್ವಾಮಿಗಳಿಗೆ ಒಬ್ಬ ದೊಡ್ಡ ಮಗ ಇದ್ದಾನೆ ಅನ್ನೋದು ಬಹುತೇಕವಾಗಿ ಅವರೇ ಒಪ್ಕೊಂಡು ಬಿಟ್ಟಿದ್ದಾರೆ. ಮತ್ತೆ ಅವರು ಒಪ್ಕೊಂಡಿರೋದಕ್ಕಿಂತ ಜಾಸ್ತಿ ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅವರು
ಅದೆಲ್ಲ ಗೊತ್ತಿರುವಾಗಲೇ ಎರಡೆರಡು ಪರ್ಯಾಯವನ್ನು ಅವರು ಮಾಡಿರುವಂತವ್ರು. ಆಗೆಲ್ಲೂ ಕೂಡ ಯಾರು ಕೂಡ ಯಾವುದೇ ಮಠಾಧಿಪತಿಗಳಾಗ್ಲಿ ಇವರಾಗ್ಲಿ ಅದಕ್ಕೆ ವಿರುದ್ಧವಾಗಿ ಮಾತಾಡಿದವರಲ್ಲ. ನೀವು ಪರ್ಯಾಯಕ್ಕೆ ಯೋಗ್ಯರಲ್ಲ ಅನ್ನೋ ತಗಾದೆಯನ್ನು ತೆಗೆದವರಲ್ಲ. ಹೀಗೆಲ್ಲ ಇರುವ ಮಾಧ್ಯಮಗಳಲ್ಲೂ ಆ ವಿಷಯ ಹೆಚ್ಚು ಚರ್ಚೆಗೆ ಬರಲಿಲ್ಲ. ಮಾಧ್ಯಮದಲ್ಲಿ ಆಗಾಗ ಅದು ಬರ್ತಾ ಇದೆ. ಕೆಲವು ಮಾಧ್ಯಮಗಳು, ಆಯ್ದ ಮಾಧ್ಯಮಗಳು, ಅದರಲ್ಲಂತೂ ಕ್ರೈಮ್ ಬೇಸ್ ಮಾಧ್ಯಮಗಳಲ್ಲಿ ಈ ವಿಷಯ ಬಂದಿದೆ. ನಾನಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಪ್ರಮಾಣದಲ್ಲಿ ಈಗ ನಡೀತಿರೋ ಪ್ರಮಾಣದಲ್ಲಿ ಚರ್ಚೆ ಆಗಿಲ್ಲ. ಈಗ ನಡೀತಿರೋ ಪ್ರಮಾಣ ಅಂತಂದ್ರೆ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ತೀರ್ಕೊಂಡಾಗ, ಸಾವು ಸಂಭವಿಸಿದಾಗ, ಅದು ಕೂಡ ಒಂದು ಮಠದ ಪೀಠಾಧಿಪತಿಯವರು, ಅದು ಕೂಡ ಅಷ್ಟಮಠ ಅಂತಂದ್ರೆ ಒಂದು ನಮ್ಮ ದೇಶದಲ್ಲೇ ಒಂದು ಹೆಸರುವಾಸಿಯಾಗಿರುವಂಥದ್ದು. ಅಂಥ ಮಠದ ಒಂದು ಮಠ, ಅಷ್ಟಮಠಗಳ ಪೈಕಿ ಒಂದು ಮಠದ ಯತಿಗಳು ಅನುಮಾನಾಸ್ಪದವಾಗಿ ತೀರ್ಕೊಂಡಾಗ, ಅದರಲ್ಲೂ ಬೇರೆ ಮಠಗಳ ಮೇಲೆ ಸ್ವಲ್ಪ ಅನುಮಾನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಹೆಚ್ಚು ಚರ್ಚೆಗೆ ಬರ್ಲಿಕ್ಕೆ ಕಾರಣ ಅಂದ್ರೆ ಅದೇ ಅನ್ಸುತ್ತೆ. ಯಾಕಂದ್ರೆ ಅವರು ಸಾವಿಗಿಂತ ಮೊದಲು ಮಠಗಳ ಬಗ್ಗೆ ಮತ್ತು ಮಠದ ಅಧಿಪತಿಗಳ ಬಗ್ಗೆ ಆಡಿದ ಮಾತು, ಮಠಾಧಿಪತಿಗಳು ಖಂಡಿತ ಅವರು ಮಠಾಧಿಪತಿಗಳ ಈಗ ಬಹುಶಃ ಅವರು ಇನ್ನೂ ಒಂದು ವಾರ ಇದ್ದಿದ್ರೆ ಅವ್ರು ಬಹುಶಃ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ಬಿಡ್ತಿದ್ರೇನು. ಈ ಆರು ಮಠಗಳ ಮೇಲೆ 8 ಯತಿಗಳ ಮೇಲೆ ಅವರು ಕ್ರಿಮಿನಲ್ ಕೇಸ್ ದಾಖಲೆ ಮಾಡುವ ಎಲ್ಲ ಅವರ ವಕೀಲರು ಹೇಳುವ ಪ್ರಕಾರ ಇನ್ನು ಒಂದು ವಾರದಲ್ಲಿ ಬಹುಶಃ ಅದು ಆಗಿಬಿಡ್ತಾ ಇತ್ತು. ನನ್ನ ಬಂದ ಮಾಹಿತಿಯ ಪ್ರಕಾರ ಅವರು ತಮ್ಮ ನಂತರದ ಯತಿಗಳು ಯಾರು ಅನ್ನೋದನ್ನು ಅವ್ರಿಗೆ ಆಯ್ಕೆ ಮಾಡಿಟ್ಟಿದ್ರು. ಅವರಿಗೆ ಬಹುಶಃ ಚಾತುರ್ಮಾಸದ ನಂತರ ಸನ್ಯಾಸಿ ದೀಕ್ಷೆ ಕೊಡುವಂತ ಎಲ್ಲ ಇದು ಕೂಡ ಇತ್ತು. ಅದು ಎಲ್ಲವೂ ಕೂಡ ಈಗ ಗೌಣವಾಗಿದೆ. ಗೌಣ ಅಲ್ಲ, ಅದೆಲ್ಲವೂ ಕೂಡ ಮುಗಿದ ಅಧ್ಯಾಯ. ಯಾಕೆಂದ್ರೆ ಅವರ ಸಾವಿನ ನಂತರ ಅದೆಲ್ಲ ಮುಗಿದಿದೆ. ಇನ್ನು ದ್ವಂದ್ವ ಮಠ ಏನಿದೆಯಲ್ಲ, ಶಿರೂರು ಮಠಕ್ಕೆ ದ್ವಂದ್ವ ಮಠ ಆಗಿರುವಂಥ ನಮ್ಮ ಸೋದೆ ಮಠದ ಯತಿಗಳು ಉಳಿದ ಮಠಗಳ ಸ್ವಾಮಿಗಳು ಮಾತನಾಡಿ ಒಬ್ಬ ಮಠಾಧಿಪತಿಯನ್ನು ನೇಮಿಸುವ ಪ್ರಕ್ರಿಯೆ ನಡೀತದೆ ಅಷ್ಟೇ. ಓಕೆ, ನಾವು ಇನ್ನು ಅಂದರೆ ಈ ವಿಷಯದಲ್ಲಿ ಅಂದರೆ ಶಿರೂರು ಸ್ವಾಮಿಗಳ ಸಾವಿನ ವಿಷಯದಲ್ಲಿ ಯಾವುದು ಚರ್ಚೆಯ ವಿಷಯ ಆಗಬೇಕಿತ್ತು, ಯಾವುದು ಆಗ್ತಾ ಇಲ್ಲ ಮತ್ತು ಸಮಾಜ ಇದನ್ನು ಹೇಗೆ ಸ್ವೀಕರಿಸು, ಇನ್ನು ವಿಷಯದಲ್ಲಿ ಇನ್ನಷ್ಟು ಚರ್ಚೆ ಮಾಡಬೇಕಾಗಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಸ್ವಾಮೀಜಿಯ ಸಾವು. ಹೌದು, ಸ್ವಾಮೀಜಿ ಅಂತ ಹೇಳುವಾಗ ಸದ್ಯಕ್ಕೆ ನಮ್ಮ ಶಿರೂರು ಸ್ವಾಮೀಜಿ ಸಾವಿನ ವಿಷಯದಲ್ಲಿ ಮಾಧ್ಯಮಗಳ ಪಾತ್ರ ನಾವು ವಿಷಯ ಚರ್ಚೆ ಮಾಡ್ತಾ ಇರೋದು. ಅಂದರೆ ಮಾಧ್ಯಮಗಳು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾವೆ, ಮಾಧ್ಯಮಗಳು ಅಂತೇಳುವಾಗ ನಾವು ಯಾವ ಜವಾಬ್ದಾರಿಯನ್ನು ವಹಿಸಬೇಕಿತ್ತು, ಯಾವ ಜವಾಬ್ದಾರಿಯನ್ನು ಮರೆತಿದ್ದಾರೆ ಅಂತ. ಸೊ ಈ ವಿಷಯದಲ್ಲಿ ನಾವು ಹೆಚ್ಚು ಮಾತಾಡಲಿಕ್ಕೆ ಈಗ ನಮ್ಮ ಜೊತೆಯಲ್ಲಿದ್ದಾರೆ ಜಿತೇಂದ್ರ ಕುಂದೇಶ್ವರರವರು. ಇವರು ವಿಶ್ವವಾಣಿ ಪತ್ರಿಕೆಯ ಮಂಗಳೂರಿನ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಬ್ಯೂರೋ ಚೀಫ್ ಆಗಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ನಾವು ಮಾಧ್ಯಮದಾರರಾಗಿ ನಮ್ಮ ನೈತಿಕತೆಯನ್ನು ಅಂದರೆ ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕಿತ್ತು, ಯಾವುದಕ್ಕೆ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ, ಹೇಗೆ ಅನಿಸ್ತದೆ? ಈಗ ಏನು ನಮ್ಮ ಕೆಲಸ ಏನು ಹೇಳಿದರೆ, ಏನಾಗ್ತಾ ಇದೆ ಅದನ್ನು ಜನರಿಗೆ ತೋರಿಸೋದು, ಯಾವುದು ಪಾರದರ್ಶಕತೆ ಅಥವಾ ಒಂದು ಮಾಧ್ಯಮವಾಗಿ. ಕೆಲವೊಮ್ಮೆ ಏನಾಗ್ತದೆ, ಪೊಲೀಸರು ಕೆಲಸ ಮಾಡ್ತಾ ಇರ್ತಾರೆ, ಪೊಲೀಸರು ತನಿಖೆ, ಪೊಲೀಸರ ಕೆಲಸ ಏನು, ಇದರಲ್ಲಿ ಆರೋಪಿಗಳು ಯಾರು, ತಪ್ಪಿತಸ್ಥರು ಯಾರು, ಅವರನ್ನು ಪತ್ತೆ ಹಚ್ಚುವಂಥ ಕೆಲಸ. ಅವರು ಯಾಕೆ ಮಾಧ್ಯಮಗಳಿಗೆ ಈಗ ಕೆಲವೊಂದು ಸುದ್ದಿಗಳನ್ನು ಕೊಡ್ತಾ ಇಲ್ಲ ಹೇಳಿದರೆ, ಈಗ ಇದರ ಪ್ರೈಮ್ ಸಸ್ಪೆಕ್ಟ್ ಯಾರೋ ಒಬ್ಬ ಇರ್ತಾನೆ, ಯಾರೋ ಬೊಂಬೈಯಲ್ಲಿ ಇರ್ತಾನೋ ಅಥವಾ ಉಡುಪಿಯಲ್ಲಿ ಇರ್ತಾನೋ, ಅವನು ಇವರಿಗೆ ಸ್ವಲ್ಪ ಇರ್ಬೋದು, ಇವರಿಗೆ ಒಂದು ಮಾಹಿತಿ ಸಿಗ್ತದೆ, ಅವಳೇನೋ ಬಾಯಿ ಬಿಟ್ಟಿದ್ದಾಳೆ, ಇನ್ನೊಬ್ಬರು ಅಥವಾ ಇವನೊಬ್ಬನ ಬಾಯಿ ಬಿಟ್ಟಿದ್ದಾನೆ. ಮೀಡಿಯಾದವರಿಗೆ ಫೋನ್ ಮಾಡಿ ಆಯಮಾರ ತಿಕ್ಕದ ಆಯನ ಕೈವಾಡೋಣ ಅಂತ ಹೇಳಿದ್ರೆ, ಇಲ್ಲಿ ಮೀಡಿಯಾದಲ್ಲಿ ಹಾಕಿದ್ರೆ ನಾಳೆ ದುಬೈಗೆ ಹೋಗ್ತದೆ ಅಥವಾ ಬಾಂಬೆಗೆ, ಉಡುಪಿ, ಎಲ್ಲಿಗಾದ್ರೂ ಹೋಗ್ತದೆ ಅದು. ಹಾಗಾಗಿ ಅವನು ಅಲರ್ಟ್ ಆಗ್ತಾನೆ. ಅಲರ್ಟ್ ಅಲ್ಲ, ಅವ ಪೂರ್ತಿಯಾಗಿ ಸಾಕ್ಷ್ಯನಾಶ ಮಾಡೋದು ಅಥವಾ ಏನು ಮಾಡಬೇಕು ಅದನ್ನ ಮಾಡದೇ ಇರಲಿಕ್ಕಿಲ್ಲ ಅಂತ ಅಲ್ಲ, ತಪ್ಪಿಸಿಕೊಳ್ಳಿಕ್ಕೆ ಏನು ಮಾಡಬೇಕು ಅಥವಾ ಜಾಗ ಬದಲಾಯಿಸೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾನೆ. ಈಗ ಅವ್ರ ನಂಬಿಕೆ ಇರ್ತದೆ, ನಾವಲ್ಲ ಯಾರ್ಯಾರು ಗಡೆಗಳನ್ನ ತೋರಿಸ್ತಾ ಇದ್ದಾರೆ ಇವರು ಮೀಡಿಯಾದವರು, ಆ ಥರ ಸೇಫ್ ಆಗಿರ್ಬೋದು. ಅಂದರೆ ಇಲ್ಲಿ ಪೊಲೀಸರು ಮಾಡುವ ಕೆಲಸವನ್ನು ಏನು ಮಾಧ್ಯಮಗಳು ಮಾಡಿದರೆ ಓಕೆ, ನಿಜವಾಗಿ ಅಷ್ಟೇ. ಇದು ಆ ಥರ ಅಲ್ಲ, ಪೊಲೀಸರು ಏನು ಹಾಗೆ ಮಾಡ್ಬೋದು ಹೀಗೆ ಮಾಡಿರ್ಬೋದು ಅಂತ ಹೇಳಿದ್ರು ಓಕೆ. ಆದರೆ
ಇವರೇ ತೀರ್ಪುಗಾರ. ಹೀಗೆ ಮಾಡಿದ್ದಾರೆ, ಅವಳೇ ವಿಷ ಹಾಕಿದ್ದಾಳೆ, ಇವನೇ ವಿಷ ಕೊಟ್ಟಿದ್ದಾನೆ, ಇವನೇ ಸರಬರಾಜು ಮಾಡಿದ್ದಾನೆ, ಇವನೇ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ, ಇದೇ ವಿಷಯ ಹಾಕಿದ್ದಾರೆ, ಇದೇ ವಿಷಯ ಇದೇ ಸೀರಿಯಲ್ ಏನು ಹಾಕಿದ್ದಾರೆ ಆ ಥರ. ಈಗ ನಾನು ಹೆಚ್ಚು ಇದ್ರ ಬಗ್ಗೆ ಹೇಳುವುದಿಲ್ಲ. ಈಗ ಮಾಧ್ಯಮದಲ್ಲಿ ಪ್ರಕಟವಾಗದಂತೆಯೇ ಆ ಮಹಿಳೆಯೇ ವಿಷ ಕೊಟ್ಲು ಅಂತ ಇಟ್ಕೊಂಡ್ರು, ಆದರೆ ಈಗ ಹಾಕುವ ಸಮಯ ಅಲ್ಲ. ಅಂದರೆ ಯಾಕೆ ಹೇಳಿದ್ರೆ ಅಲ್ಲಿ ತನಿಖೆಗೆ ಅಡ್ಡಿ ಆಗ್ತದೆ. ಇವತ್ತು ಲಕ್ಷ್ಮಣ್ ನಿಂಬರ್ಗಿ ಅವರು SP ಅವರು ಹೌದು ತಮ್ಮ ಇದನ್ನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದವರ ಹತ್ರ ವಿನಂತಿ ಕೂಡ ಮಾಡಿದ್ದಾರೆ. ಅಂದ್ರೆ ಅವರು ವಿನಂತಿ ಅಂದ್ರೆ ನೀವು ನಿಮಗೆ ತನಿಖೆ ಮಾಡಿ ಅಥವಾ ತನಿಖೆಗೆ ಪೂರಕವಾದ ವರದಿಯನ್ನ ಹಾಕಿ ನೀವೇ ತನಿಖೆದಾರರಾಗಬೇಡಿ, ಅಥವಾ ನಿಮ್ಮ ಅಂದ್ರೆ ನಮಗೆ ನಮ್ಮ ತನಿಖೆಯ ಹಾದಿ ತಪ್ಪಿಸುವ ರೀತಿಯ ಕೆಲಸಗಳನ್ನು ಮಾಡಬೇಡಿ ಅಂತ ಪದೇ ಅಂದ್ರೆ ಅವರು 2 ದಿನಗಳ ಹಿಂದೆ ಕೂಡ ಆದಂತಹ ವಿನಂತಿಯನ್ನು ಮಾಡಿದ್ರು, ಇವತ್ತು ಕೂಡ ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನಾನು ಅಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಇಂತಹ ಒಂದು ಬಹಿರಂಗವಾಗಿ ಮಾಧ್ಯಮದವರಲ್ಲಿ ಇಂತಹ ವಿನಂತಿ ಮಾಡುವ ಅವಶ್ಯಕತೆ ಬಂದಂತಹ ಪರಿಸ್ಥಿತಿ ಬಂದಿದೆ ಅಂತ. ಈಗ ಮಾಧ್ಯಮಕ್ಕೆ ಇಷ್ಟೆಲ್ಲ ದೊಡ್ಡ ಶಿರೂರು ಸ್ವಾಮೀಜಿಗಳ ಒಂದು ಅಕಾಲಿಕ ಸಾವಾಗಿದೆ, ಅಸಹಜ ಸಾವಾಗಿದೆ. ಇಂತಹ ಸಂದರ್ಭದಲ್ಲಿ ಅದನ್ನ ಕೇಳುವಂತ, ನೋಡುವಂತ, ವಿಶ್ಲೇಷಿಸುವಂತ ಅಥವಾ ದುಃಖಿಸುವಂತ ಅಥವಾ ಏನೋ ವಿಷಯಗಳನ್ನ ಒಂದು ತುಂಬಾ ರೀಡರ್ಸ್ಗಳು, ಓದುಗರು, ವೀಕ್ಷಕರು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಅದನ್ನು ಸುದ್ದಿ ಕೊಡದೆ ಪೊಲೀಸರೆಲ್ಲ ಮುಗಿದ ಮೇಲೆ ಮಾಡ್ಲಿ ಅಂತ ಕೂತ್ಕೊಳ್ಳೋದು ಸರಿ ಇಲ್ಲ. ಆದ್ರೆ ಯಾವ ರೀತಿ ಸುದ್ದಿ ಕೊಡಬಹುದು? ಈಗ ನಾನು ಇದು ಹೇಳುವುದಲ್ಲ, ನಿಮ್ಮನ್ನು ಕರೆದದ್ದು ಅದಕ್ಕೆ ನೀವು ಏನು ಕೊಟ್ಟಿದ್ದೀರಿ ಅದರ ಆಧಾರದಲ್ಲಿ ನಾವು ಮಾತಾಡೋಣ ಅಂತ ನಾವು. ಈಗ ನಾನು ಕೊಟ್ಟಂತಹ ಸುದ್ದಿಯಲ್ಲಿ ಜನರಿಗೆ ಅಂದ್ರೆ ಜನರಿಗೆ ಅದರಲ್ಲಿರುವಂತಹ ವಿಷಯಗಳು ಏನು, ಯಾವ ಸಾಧ್ಯತೆಗಳಿವೆ, ಯಾವ ರೀತಿ ಅಂದ್ರೆ ಅಲ್ಲಿ ನಡೆದ ಘಟನೆಗಳೇನು, ಈಗ ಬೆಳಿಗ್ಗೆ ಏನಾಯ್ತು, ನಂತರ ಏನಾಯ್ತು. ಈಗ ಅಂದರೆ ಅವರು ಬೆಳಿಗ್ಗೆ ಏನು ಶಿರೂರು ಮಠದಲ್ಲಿ ವಾಂತಿ ಮಾಡಿಕೊಂಡ್ರು, ಅದರ ರಕ್ತ ಬಂತು, ಆಗ ಹುಷಾರಿಲ್ಲ ಅಂತ ಗೊತ್ತಾಯಿತು. ಅಲ್ಲಿಂದ ಅವರು ಗಾಂಧಿ ಹಾಸ್ಪಿಟಲ್ಗೆ ಬಂದರು 10ವರೆಗೆ. ಅಲ್ಲಿ ಗಾಂಧಿ ಹಾಸ್ಪಿಟಲ್ನಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದ್ರು. ಆರಂಭದಲ್ಲಿ ಅವರು ಬ್ಲಡ್ ಚೆಕಪ್ಗೆಲ್ಲ ಒಪ್ಪುದಿಲ್ಲ. ಬ್ಲಡ್ ಚೆಕಪ್ಗೆ ಯಾಕೆ ಒಪ್ಪುದಿಲ್ಲ ಹೇಳಿದರೆ ಅವ್ರಿಗೆ ಬ್ಲ್ಯಾಕ್ ಮೇಲಿನ ಭೀತಿ ಇತ್ತು. ಶಿರೂರು ಸ್ವಾಮಿ ಅಂದರೆ ಅವ್ರಿಗೆ ಫೋನ್ ಮಾಡಿ ಸತಾಯಿಸ್ತಾ ಇದ್ರು. ಏನು ಹೇಳಿದರೆ, ನಿಮ್ಮ ಮಗಂದು ನನಗೆ ಅವನ ಕೂದಲು ಸಿಕ್ಕಿದೆ, ನಿಮ್ಮ ರಕ್ತ ಎಲ್ಲ ಅಂದರೆ ನಿಮ್ಮದು ನಾವು ತಗೊಳ್ತೇವೆ ಹೇಗಾದರೂ ಮಾಡಿ ಅಂತ. ಹಾಗಾಗಿ ರಕ್ತ ಪರೀಕ್ಷೆ ಮಾಡಲಿಕ್ಕೆ ಅವರು ಬಿಡ್ತಾ ಇರಲಿಲ್ಲ ಯಾವತ್ತೂ ಕೂಡ. ಅಂದರೆ ಆ ರೀತಿಯಾದಂಥ ಅವರು ಒಂದು ಮುನ್ನೆಚ್ಚರಿಕೆಯನ್ನು ಮಾಡ್ತಾರೆ. ಏನೋ ಮಾಡ್ಬೋದು, ಇವರು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ಬೋದು, ಅದಕ್ಕೋಸ್ಕರ ರಕ್ತ ಪರೀಕ್ಷೆಯನ್ನು ಮಾಡ್ತಾ ಇರಲಿಲ್ಲ. ಅದು ಗಾಂಧಿ ಹಾಸ್ಪಿಟಲಲ್ಲಿ ಮಾತ್ರ ಅವರು ಏನಿದ್ರು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಅದು ಯಾಕೆ ಹೇಳಿದರೆ ಅವರು ಸಹೋದರ ಸಂಬಂಧಿಯ ಆಸ್ಪತ್ರೆ ಆಗಿರೋದನ್ನ ಅಲ್ಲಿ ಮಾತ್ರ ಹೋಗ್ತಾ ಇದ್ರು. ಎಷ್ಟೇ ಜೋರಾದರೂ ಮಣಿಪಾಲ KMCಗೂ ಕೂಡ ಹೋಗ್ತಾ ಇರಲಿಲ್ಲ. ಅಂದರೆ ಈ ರೀತಿಯಾದಂಥ ಅವರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಈಗ 10ವರೆಗೆ ಅವರು ಬಂದಿದ್ದಾರೆ. ಬಂದಾಗ ಅವ್ರಿಗೇನಾಗಿದೆ, ಆರಂಭದಲ್ಲಿ ಗ್ಲುಕೋಸ್ ಕೊಡುವಂಥದ್ದು, ಬ್ಲಡ್ ಚೆಕ್ ಮಾಡುವಂಥದ್ದು. ಬ್ಲಡ್ ಚೆಕ್ ಮಾಡುವಾಗ ಹಿಮೋಗ್ಲಿನ್ ಕಡಿಮೆ ಇದೆ ಅವರದ್ದು ಇದ್ರಂತ ಹೇಳಿ ಹಿಮೋಗ್ಲಿನ್ ಕೊಡಲಿಕ್ಕೆ ಎಲ್ಲ ಶುರು ಮಾಡಿದ್ದಾರೆ. ಅದಕ್ಕೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಅವರ ಸಹೋದರ ಲಾತವಾಚಾರಿಗೆ ಫೋನ್ ಮಾಡಿ ಹೇಳ್ತಾರೆ. ಏನು ಹೇಳಿದರೆ, ಅವರೇ ಖುದ್ದು ಫೋನ್ ಮಾಡಿ ಹೇಳ್ತಾರೆ. ಅಂದರೆ ವಿಷ ತಗೊಂಡವರು ಅವರಿಗೂ ಕೂಡ ಗೊತ್ತಿಲ್ಲ, ಲಾತವಾಚಾರಿಗೆ ಗೊತ್ತಿಲ್ಲ. ಇವರು ರೊಟೀನ್ ಪ್ರತಿ 1.5 ತಿಂಗಳಿಗೊಮ್ಮೆ ಅವರು ಹೋಗಿ ಅಲ್ಲಿ ಬ್ಲಡ್ ಅವರು ಗ್ಲುಕೋಸ್ ತಗೊಂಡು ಒಂದು ನಿತ್ರಾಣಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಂಡು ಬರೋದು ಅವರು ಮಾಮೂಲು. ಗಾಂಧಿ ಹಾಸ್ಪಿಟಲ್ ಅವರದೇ ಸಂಬಂಧಿ ಆಸ್ಪತ್ರೆ ಆಗಿರೋದ್ರಿಂದ ಅವರು ಹೋಗಿ ರುಟೀನ್ ಆಗಿ ಬರ್ತಾ ಇದ್ರು, ಅವರಾಗಿ ಹೋಗ್ತಾ ಇದ್ರು ಹೆಚ್ಚಾಗಿ. ಹೀಗೆ ಇಲ್ಲಿ 1:15ಕ್ಕೆ ಲಾತವಾಚಾರಿಗೆ ಅವರು ಖುದ್ದು ಕರೆ ಮಾಡಿ ಹೇಳ್ತಾರೆ, ಏನು ಇಂಚೆ ಅಡ್ಮಿಟ್ ಆತ ಅಂತ. ಅಡ್ಮಿಟ್ ಆಗಿದ್ದೇನೆ ಅಂತ ಹೇಳ್ತಾರೆ. ಆಗ ಅವರೇ ಕರೆ ಮಾಡಿದ್ರಿಂದ ಅವರು ತಕ್ಷಣ ಬರ್ತಾರೆ. ಬಂದು ಇವರು ಕೇಳುವಾಗ, ಏನು ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದೆ? ಸಹಜವಾಗಿ ಅವರು ಮಾಮೂಲಾಗಿ ಅಡ್ಮಿಟ್ ಆಗಿರ್ತಾ ಇರೋದು, ಏನು ಅವರಿಗೇನು ವಿಶೇಷ ಏನಿಲ್ಲ, ಏನು ವಿಷ ಹಾಕಿದ್ದಾರೆ ಅಥವಾ ಇದು ಏನು ಯಾವುದೇ ಸಂಶಯಗಳಿಲ್ಲ. ಅವರು ಸಹಜವಾಗಿ ಮುಖ ಮಾತಾಡ್ತಾ ಇರ್ತಾರೆ. ಆಗ ಹೇಳ್ತಾರೆ, ನನಗೆ ಮೊಸರು ಅವಲಕ್ಕಿ ಬೇಕು ಅಂತ ಹೇಳ್ತಾರೆ. ಮೊಸರು ಅವಲಕ್ಕಿ ಬೇಕು ಅಂತ ಹೇಳುವಾಗ ಇವರು, ಆಯಿತು ನಾನು ತಗೊಂಡು ಬರ್ತೇನೆ, ಬೇಡ ನನಗೆ ಇದು ಪ್ಯಾಕೆಟ್ ಇದ್ದ ಮೊಸರೆಲ್ಲ ಬೇಡ, ನನಗೆ ಪೆತ್ತದ ಮೊಸರೇ ಬೇಕು, ಅಂದರೆ ದನದ ಮೊಸರು, ಅದ್ರ ಹಾಲಿನಿಂದ ಮಾಡಿದಂತಹ ಮೊಸರೇ ಬೇಕು ಅಂತ ಅವರು ವಿನಂತಿ ಮಾಡ್ತಾರೆ. ಹಾಗಾಗಿ ಲಾತವಾಚಾರಿಗಳು ಏನು ಅವ್ರಿಗೆ ಎಲ್ಲಿ ಹುಡುಕ್ತಾರೆ, ಅದು ಏನಿದ್ರು ಮಠದಲ್ಲೇ ಸಿಗಬೇಕು. ಸೊ ನೀವು ಮಠಕ್ಕೆ ಟ್ರೈ ಮಾಡಿದರೆ ಆಗ್ತದೆ ಅಂತ ಅವರು ಮಠದವರಿಗೆ ಫೋನ್ ಮಾಡಿ ಅಥವಾ ವ್ಯವಸ್ಥೆ ಮಾಡಿ ಮಠದಿಂದ ಏನು ಮೊಸರು ಮತ್ತು ಅವಲಕ್ಕಿ ಬರ್ತದೆ. ಮಧ್ಯಾಹ್ನದ ಅದೇ ಆಹಾರವನ್ನು ಸೇವಿಸ್ತಾರೆ. ಅಂದರೆ ಇದು ಏನು ಪೊಲೀಸರ ವರದಿಯಲ್ಲಿ ಬರೋಂಥ ಮೊಸರು ಅವಲಕ್ಕಿ ವಿಷಯಗಳು ಇಲ್ಲಿ ಬಂದಿರ್ತದೆ. ಸೊ ಅವು ಮಧ್ಯಾಹ್ನ ಅವರು ತಗೊಂಡೋದ್ಮೇಲೆ ಇವರು ಆಯಿತು, ಇವ್ರದ್ದು ಆರೋಗ್ಯವಾಗಿದ್ದಾರೆ, ಮಾಮೂಲು ರೊಟೀನ್ ಒಂದು ವಿಸಿಟ್ ಕೊಟ್ಟು ಹೋಗ್ತಾರೆ.
ಹೋದಾಗ ಸಂಜೆ 3 ಗಂಟೆ ನಂತರ ಇವರು ಸ್ವಲ್ಪ ಏನು ಅಷ್ಟೇನು ಇದು ಅಪ್ಸೆಟ್ ಆಗಿರ್ತಾರೆ ಅಂತ ಆಮೇಲೆ ಒಂದು ಬಾತ್ರೂಮಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ಡಾಕ್ಟ್ರು. ಮತ್ತು ಅಲ್ಲಿ ಒಬ್ಬರು ಮಠದ ಮಾಣಿಯೊಬ್ಬರು ಇದ್ದರು. ಅವರು ಬಾತ್ರೂಮಿಗೆ ಹೋದ್ ಬಂದಮೇಲೆ ಸ್ವಲ್ಪ ಅವನು ಆರೋಗ್ಯ ಮತ್ತಷ್ಟು ಹದಗೆಟ್ಟಿತ್ತು. ಮುಖ ಒಂಥರ ಅಮಲ್ ಡ್ರೋಸಿಂಗ್ ಇದರಲ್ಲಿ ಇತ್ತು, ಅಮಲ್ನಲ್ಲಿತ್ತು. ಅಂದರೆ ಸಂಜೆ 5 ಗಂಟೆ ಹೊತ್ತಿಗೆ ಅವರು ಪೂರ್ತಿ ಏನು ಅಮಲ್ನಲ್ಲಿ ಅಂದರೆ ಒಂಥರ ಸ್ಪಂದನೆ ಕಡಿಮೆ ಆಗ್ತಾ ಹೋಯಿತು. ಆವಾಗ ಇವರಿಗೆ ಸ್ವಲ್ಪ ಇದಾಗ್ತದೆ. ಇವರು ಬರ್ತಾರೆ, ಏನು ಸಹೋದರ ಎಲ್ಲ ಮತ್ತು ಉಳಿದವರೆಲ್ಲ ಬರ್ತಾರೆ, ಅಂದರೆ ಅವರ ಆತ್ಮೀಯರು ಮಾತ್ರ. ಆಮೇಲೆ 7 ಗಂಟೆ ಆಗುವಾಗ ಅವರಿಗೆ ಜಗೆ ಅಂತ ಹೇಳ್ತಾರಲ್ಲ, ಉಬ್ಬಸದಾಗೆ ಶುರು ಅಂದರೆ ಎದುಸಿರು ಜಾಸ್ತಿ ಆಗ್ತದೆ, ಏನು ಉಸಿರಾಟ ಏರುಪೇರು ಆಗ್ತದೆ. ಈಗ ಆ ಸಂದರ್ಭದಲ್ಲಿ ಇವರಿಗೆ ಸಹಜವಾಗಿ ಏನೋ ಸಮಥಿಂಗ್ ಆಗಿರಬೇಕು ಅಂತ. ಆಗ ಇವರು ತುರ್ತು ಏನು ಚಿಕಿತ್ಸೆಗೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ಏನೋ ಆರೋಗ್ಯ ಹೆಚ್ಚು ಕಮ್ಮಿ ಆಗಿ ಅಂತ ಅವ್ರ ಲೆಕ್ಕಾಚಾರ. ಆದರೆ ರಾತ್ರಿ 10:30ವರೆಗೂ ಇವರಿಗೆ ಇಲ್ಲೇ ಮಾಡಬೇಕು, ಬೇರೆ ಕಡೆಗೆ ಹೋಗೋದು ಬೇಡ, ಸುಮ್ಮನೆ ಇದು ವಿಷಯ ಆತಂಕ. ಹೌದು, ಯಾಕೆ ಸುಮ್ಮನೆ ಅಲ್ಲೆಲ್ಲ ಹೋಗಿ ಮೀಡಿಯಾಕ್ಕೆ ಏನೇನೋ ಕೊಡೋದವರು, ಯಾಕೆ ಸುಮ್ಮನೆ ಇಲ್ಲೇ ಆದರೆ ಅವ್ರು ನಂಬಿಕಸ್ತರು, ಹಾಗೆ ಬಿಡ್ಲಿಕ್ಕಿಲ್ಲ ಅಂತ ಹೇಳಿ ಕೊನೆಗೆ ಇದು ಅಲ್ಲಿಯ ಡಾಕ್ಟ್ರು ಸೀರಿಯಸ್ ಅಂತ ಕೈ ಚೆಲ್ಲುವ ನಮ್ಮಿಂದ ಆಗುದಿಲ್ಲ ಅಂತ ಹೇಳುವಾಗ ನಂತರ 11 ಗಂಟೆಗೆ ಅವರನ್ನು ಮಣಿಪಾಲದ KMCಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಸೊ ರಾತ್ರಿ ಅಡ್ಮಿಟ್ ಆದಾಗ ಅಲ್ಲಿ ಒಳ್ಳೊಳ್ಳೆ ವೈದ್ಯರ ಟ್ರೀಟ್ಮೆಂಟ್, ಸ್ಪಂದನೆ, ತೀವ್ರ ನಿಗಾ ವಿಭಾಗಕ್ಕೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಏನು ಮರುದಿವಸ ರಾತ್ರಿ ಹಾಗೆ ಚಿಕಿತ್ಸೆ ಮುಂದುವರಿತದೆ. ಆದರೆ ಮರುದಿವಸ ಹೋದಾಗೆ ಅವ್ರದ್ದು ಏನು ಹಿಮೋಗ್ಲೋಬಿನ್ ಮತ್ತು BP, ಹೃದಯ ಬಡಿತ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರ್ಲಿಕ್ಕಿದೆ. ಆಗ ಅವರು ಏನು ಮಧ್ಯಾಹ್ನ ಏನೋ 3 ಇಂಜೆಕ್ಷನ್ಗಳನ್ನು ಕೊಡ್ತಾರೆ. 3 ಅಂದರೆ ಅದು ಸರಿ ಬರಲಿಕ್ಕೆ, ಅದು ಆಗ ಮಧ್ಯಾಹ್ನದ ಹೊತ್ತಿಗೆ ಪುನಃ ಸರಿ ಆಗ್ತದೆ. ಏನು ಹೃದಯ ಬಡಿತ ಎಲ್ಲವೂ ಕ್ಲೀನಾಗಿ ತೋರಿಸಲಿಕ್ಕೆ ಶುರು ಆಗ್ತದೆ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಇಳಿಲಿಕ್ಕೆ ಶುರುವಾದದ್ದು, ರಾತ್ರಿ ಇಳಿಲಿಕ್ಕೆ ಶುರುವಾದದ್ದು. ರಾತ್ರಿ ಆಗುವಾಗ ಮೋಸ್ಟ್ಲಿ ಇದು ಏನು ಜೀವರಕ್ಷಕ ಇದರಲ್ಲೇ ಮತ್ತೆ ಅವರು ಬದುಕಿಬಿಡ್ತಾರೆ, ಅಂದರೆ ಕೈ ಚೆಲ್ತಾರೆ. ಮರುದಿನ ಬೆಳಿಗ್ಗೆ ಆಗುವಾಗ ಏನು 8 ಗಂಟೆಗೇನೋ ಇವರಿಗೆ ಮಾಹಿತಿ ಹೋಗ್ತದೆ ಅವರು ನಿಧನರಾಗಿದ್ದಾರೆ ಅಂತ. ಆದರೆ ಇದರ ನಡುವೆ ಇವರಿಗೆ ಇದೊಂದು ವಿಷಪ್ರಾಶನ ಅಥವಾ ವಿಷ ಸೇವನೆ ಆಗಿರ್ಬೋದು ಅಂತ ಸಂಶಯ ಬಂದಿರುವುದಿಲ್ಲ. ಏನು ಆಸ್ಪತ್ರೆಗೆ ಪೊಲೀಸರಿಗೂ ಬಂದಿರೋದಿಲ್ಲ, ವೈದ್ಯರಿಗೂ ಬಂದಿರೋದಿಲ್ಲ, ಮತ್ತು ಅವರ ಸಂಬಂಧಿಕರು ಯಾರಿಗೂ ಬಂದಿರಲ್ಲ. ಆದರೆ ಯಾಕೆ ರಿಸ್ಕ್ ಯಾಕೆ ಬೇಕು, ಒಂದು ಟೆಸ್ಟ್ ಮಾಡುವ ಅಂತ ಹೇಳಿ ಏನು 8 ಗಂಟೆ ಅಡ್ಮಿಟ್ ಆದಮೇಲೆ 8 ಗಂಟೆ ಆದಮೇಲೆ ಇವರ ಹೊಟ್ಟೆಯ ಇದನ್ನು ಡಬಲ್ ವಾಶ್ ಮಾಡಿ 2 ವಾಶ್ ಮಾಡಿ ತಪಾಸಣೆ ಕೊಡ್ತಾರೆ, ಲ್ಯಾಬಿಗೆ ಕಳಿಸ್ತಾರೆ. ಆವಾಗ ಅದರಲ್ಲಿ ಅವರಿಗೆ ಏನು ಕೀಟನಾಶಕ ಆರ್ಗೆನೋಪ್ರಾಸ್ಪರಸ್ ಅಂತ ಇರಬೇಕು, ಆ ಕೀಟನಾಶಕವನ್ನು ಅದರಲ್ಲಿ ಪತ್ತೆ ಆಗ್ತದೆ ಅಂತ ವೈದ್ಯರು ಆಶ್ಚರ್ಯ ಆಗ್ತದೆ ದೃಢೀಕರಿಸಿ. ಆಗ ಅವರು ಡಾಕ್ಟರ್ ಅವಿನಾಶ್ ಹೇಳ್ತಾರೆ ವಿಷದಂಶ ಪತ್ತೆಯಾಗಿದೆ ಅಂತ. ಆದರೆ ಈಗ ಡಾಕ್ಟರ್ಗಳು ಅಥವಾ ಮೆಡಿಸಿನ್ ವಿಭಾಗದವರು ಈ ಎಕ್ಸ್ಪರ್ಟ್ಗಳು ಏನು ಹೇಳೋದಂದರೆ ಆರ್ಗೆನೋಪ್ರಾಸ್ಪರಸ್ ಹೇಳುವಂಥದ್ದು ಕೀಟನಾಶಕವನ್ನು ಹೆಚ್ಚಾಗಿ ವಿಷ ಮಾಡೋರು ತುಂಬ ಜನ ತಗೊಳ್ತಾರೆ. ಅಂದರೆ ಡಾಕ್ಟ್ರಿಗೆ ತುರ್ತು ಚಿಕಿತ್ಸಾ ಘಟಕ ಬರುವಾಗ ಅದು ವಿಷ ತಗೊಂಡದ್ದೇ ಅಂತ ಅವರಿಗೆ ಅಲ್ಲಿ ಮನದಟ್ಟ, ಅಂದರೆ ಅಷ್ಟು ವಾಸನೆ ಇದೆ ಅಂತ. ಅಷ್ಟು ವಾಸನೆ ಇರುವುದಿದ್ರೆ ಅದು ತಕ್ಷಣ ಎಲ್ರಿಗೂ ಗೊತ್ತಾಗ್ತದೆ. ಬಟ್ ಇದು ಹೇಗೆ ಗೊತ್ತಾಗಲಿಲ್ಲ ಒಂದು ಪ್ರಶ್ನೆ ಬರ್ತದೆ. ಆಮೇಲೆ ಇವರು ಅಡ್ಮಿಟ್ ಆಗಿ 8 ಗಂಟೆ ನಂತರ ಕೊಟ್ಟರೆ ಅದು ಬರುವುದು ಬಹಳ ಕಡಿಮೆ. ಅಂದರೆ ಹೊಟ್ಟೆಯ ಅದು ಏನು ಇವರು ವಿಧಿವಿಜ್ಞಾನದ ಒಬ್ಬರು ಎಕ್ಸ್ಪರ್ಟ್ನವರು ಹೇಳಿದರು ನನಗೆ, ನಾನು ಹೇಳುವಾಗ 4-5 ಗಂಟೆ ಒಳಗಡೆ ಮಾಡಿದರೆ ಮಾತ್ರ ಏನಾದರೂ ಕರೆಕ್ಟಾಗಿ ಸಿಗ್ತದೆ, ಆಮೇಲೆ ಅದು ಓಪನ್ ಅಪ್ ಆಗೋದಿಲ್ಲ ಏನೋ ಹೇಳಿದರು ಅವರ ಟೆಕ್ನಿಕಲ್ ವರ್ಡ್ಗಳು. ಅಂದರೆ ಅದರ ನಂತರ ಮಾಡಿದಂಥ ಪರೀಕ್ಷೆ ಅದು ಇದಾಗೋದಿಲ್ಲ ಅಂತ. ಇನ್ನೊಬ್ಬರು ಮೆಡಿಕಲ್ ಏನು ಎಕ್ಸ್ಪರ್ಟ್ ಏನು ಹೇಳಿದರು ಅದು ಡಿಬೇಟಬಲ್ ಅಂತ. ಅಂದರೆ ಇದು ಕೂಡ ಒಂದು ತಜ್ಞರಿಗೆ ಡಿಬೇಟಬಲ್ ಆದಂಥ ವಿಷಯ ಕೂಡ, ವಿಷದ ಒಂದು ಅಂಶ ಪತ್ತೆಯಾಗಿರುವಂಥದ್ದು ಕೂಡ ಅದು ಅಂದರೆ ಮಧ್ಯದಲ್ಲಿ ಸೇರಿಸ್ಬೋದು. ಅಂದರೆ ಅದು ಕೂಡ ಮತ್ತು ಡಿಬೇಟಬಲ್ ವಿಷಯ ಆಗೋದನ್ನು ಯಾವುದು ಖಚಿತತೆ ಇಲ್ಲ. ಹಾಗಾಗಿ ಪೊಲೀಸರಿಗೆ ಏನು ಇದು ಆವಾಗ ತಕ್ಷಣಕ್ಕೇನು ಗೊತ್ತಾಗಲಿಲ್ಲ ಆ ವಿಷದಂಶ, ಅಥವಾ ವೈದ್ಯರಿಗೆ ಒಂದು ಹೇಳ್ತಾರೆ ಡಾಕ್ಟ್ರು, ಇನ್ನೊಂದು ಆಪ್ಷನ್ ಹೇಳ್ತಾರೆ ಸ್ವಲ್ಪ ಪ್ರತಿದಿನ ಕೊಡ್ತಾ ಇದ್ದರೆ ಅದು ಪಕ್ಕನೆ ಗೊತ್ತಾಗೋದಿಲ್ಲ ಅಂತ. ಏನು ಆ ಅಂಶಗಳು ಪಕ್ಕನೆ ಗೊತ್ತಾಗೋದಿಲ್ಲ ಅಂತ. ಅದೊಂದು 2-3 ಡಾಕ್ಟರ್ ಹತ್ರ ನಾನು ಇದನ್ನು ಚರ್ಚೆ ಮಾಡುವಾಗ ಅವರು ಅದೇನೇ ಇಲ್ದಿದ್ರೆ ನೊರೆ ಬರ್ತದೆ ಬಾಯಲ್ಲಿ, ಆ ರೀತಿ ಅದೆಲ್ಲ ಹೇಳಿದರು. ತಕ್ಷಣ ಕೊಟ್ಟರೆ ಬಾಯಲ್ಲಿ ನೊರೆ ಬರ್ತದೆ.
ಕಡಿಮೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಬರಲಿಕ್ಕಿಲ್ಲ ಅಂತ ಹೇಳಿದರು. ಅಂದರೆ ಅದು ಕೂಡ ಒಂದು ಆಪ್ಷನ್ ಇದೆ, ಸಾಧ್ಯತೆಗಳು ನಿಧಾನವಾಗಿ ಕೊಟ್ಟಿರ್ಬೋದು. ಹಾಗಾಗಿ ಇದರಲ್ಲಿ ಏನು ಈ ಒಂದು ವಿಷಯವನ್ನು ಒಂದು ವೈದ್ಯಕೀಯವಾಗಿಯೇ ದೊಡ್ಡ ಸವಾಲಾಗಿದೆ. ಅದು ಯಾವುದರಿಂದ ಸಾವು ಸಂಭವಿಸಿದೆ ಎಂಬುದನ್ನು ಸದ್ಯಕ್ಕೆ ನಮಗೆ ನೋಡೋ ಮಟ್ಟದಲ್ಲಿ ಅವರು ಹೇಳೋ ವಿಷಯದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಅದು ಕರೆಕ್ಟಾಗಿ ಒಂದು ಅಂತಿಮ ವಿಷಯನ ಕೊಡ್ತದೆ. ಅದು ಇನ್ನೂ ಬರಬೇಕಾದ್ರೆ ಕನಿಷ್ಠ 15 ದಿನ ಬೇಕು. ಅಂದರೆ ಅದು ವರದಿ ಬಂದು ಇದೆಲ್ಲ ಮಾಡುವಾಗ 1 ತಿಂಗಳವರೆಗೆ ಅಂದರೆ ಈ ವಿಚಾರ 15 ದಿನದಿಂದ 1 ತಿಂಗಳವರೆಗೆ ಇದು ಚರ್ಚೆ ನಡೀತಾನೆ ಇರ್ತದೆ. ಯಾವುದರಿಂದ ಆಯಿತು ಅಲ್ಲಿವರೆಗೆ ಮಾಧ್ಯಮದವರು ಇದರ ಬಗ್ಗೆ ಬರಿತಾನೆ ಇರ್ತಾರೆ, ಎಳಿತಾನೆ ಇರ್ತಾರೆ. ಹಗ್ಗ ಜಗ್ಗಾಟ ನಡೀತಾ ಇರ್ತದೆ ಮಾಧ್ಯಮದಲ್ಲಿ. ಜಗ್ಗಾಟಗಳು. ಒಟ್ಟು ಕಥೆಯನ್ನು ಕೇಳಿದಾಗ ನಿಮಗೆ ಏನು ಅನ್ನಿಸ್ತಾ ಇದೆ? ಕಥೆ ಅಲ್ಲ, ಇದು ವಿಷಯ, ವಾಸ್ತವ ವಿಷಯ. ಅಂದರೆ ಇದ್ರೆ ಈಗ ಇವರು ಹೇಳಿದರು ಸರಿಯಾಗಿದೆ. ಈಗ ಅಲ್ಲಿ ಏನು ನಡೆದಿದೆ ಅನ್ನೋದನ್ನು ಅವರು ವಿವರವಾಗಿ ಹೇಳ್ತಾ ಹೋದ್ರು. ಯಾಕೆ ಅಂತಂದ್ರೆ ಸ್ಲೋ ಪಾಯ್ಸನ್ ಅಂತ ಸ್ಲೋ ಪಾಯ್ಸನ್ ಮತ್ತೆ ಯಾವ ರೀತಿಯಲ್ಲಿ ಸ್ಲೋ ಪಾಯ್ಸನ್ ಕೊಡಬಹುದು ಸಾಧ್ಯತೆಗಳಿದ್ದಾವೆ, ಹೇಗೆಲ್ಲ ಕೊಟ್ಟಿರಬಹುದು ಎಂಬ ವಿಷಯದ ಬಗ್ಗೆ ಕೂಡ ನಾವು ಚರ್ಚೆ ಮಾಡಲಿಕ್ಕೆ ನಿಮ್ಮ ಅಭಿಪ್ರಾಯ ಪ್ರಮುಖವಾಗಿರ್ತದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಸ್ವಾಮೀಜಿಯ ಸಾವು. ಹೌದು, ಶಿರೂರು ಶ್ರೀ ಸ್ವಾಮಿ ಸಾವಿಗೀಡಾದ ಬಳಿಕ ಮತ್ತು ಸಾವಿಗಿನ ಮಂತ್ರಿನ ಕೆಲವು ವಿಷಯಗಳು ಚರ್ಚೆಗೆ ವಿಮರ್ಶೆಗೆ ಒಳಪಡ್ತಾ ಇದ್ದಾವೆ. ಇದಕ್ಕೆ ಪೂರಕವಾದ ಚರ್ಚೆ ನಾವು ಮಾಡ್ತಾ ಇದ್ದೇವೆ. ಸೊ ಇದಕ್ಕಿಂತ ಮೊದಲು ಅವರ ವಕೀಲರು ಅಂತ ಇದ್ದರು, ಅವರ ಪರವಾಗಿ ವಾದಿಸುವಂಥ ವಕೀಲರೊಬ್ಬರು ಇದ್ದರು, ಅವರು ರವಿಕಿರಣ್ ಮುರುಡೇಶ್ವರ್ ಅಂತ. ಅವರು ಇವತ್ತೊಂದು ಹೇಳಿಕೆಯನ್ನು ನೀಡಿದ್ದಾರೆ, ಇವತ್ತೊಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಉಡುಪಿಯ ಶಿರೂರು ಮಠದ ಮಠಾಧಿಪತಿಯಾಗಿದ್ದ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ಇದೇ ತಿಂಗಳ 4ನೇ ತಾರೀಕಿಗೆ ಉಡುಪಿಯ 6 ಮಠದ 8 ಮಠಾಧಿಪತಿಗಳ ಮೇಲೆ ಕೇವೇಟನ್ನು ಹಾಕಿದರು. ಆ ಕೇವೇಟ್ ಅಂತೇಳಿ ಹೇಳುವಂಥದ್ದು ಉಡುಪಿಯ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಹಾಗೂ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ 2 ನ್ಯಾಯಾಲಯದಲ್ಲಿ ದಾಖಲು ಮಾಡಿದರು. ಎದುರುದಾರರು ತನ್ನ ವಿರುದ್ಧ ಯಾವುದಾದರೂ ದಾವೆಯನ್ನು ದಾಖಲಿಸಿದರೆ ಏಕಪಕ್ಷೀಯವಾಗಿ ಯಾವುದೇ ಮಧ್ಯಂತರ ಆದೇಶವನ್ನು ಮಾಡಬಾರದು ಎನ್ನುವ ಉದ್ದೇಶಕ್ಕೆ ಕೇವೆಟನ್ನು ಸಲ್ಲಿಸಲಾಗಿತ್ತು. ಸ್ವಾಮೀಜಿಯವರು ತಮಗೆಲ್ಲ ತಿಳಿದಿರುವ ಹಾಗೆ ಇದೇ ತಿಂಗಳ 19ನೇ ತಾರೀಕಿಗೆ ಸ್ವರ್ಗಸ್ಥರಾಗಿದ್ದಾರೆ. ಕೇವೆಟ್ ಹಾಕಿದವರು ಮೃತರಾದಾಗ ಅವರು ಹಾಕಿರುವಂಥ ಕೇವಿಯಟ್ ಮುಕ್ತಾಯವನ್ನು ಕಂಡುಕೊಳ್ತದೆ. ಎಲ್ಲ ಪ್ರಕರಣದಲ್ಲೂ ಹೀಗೆ ಇದು ಮುಕ್ತಾಯವಾಗಲೇಬೇಕು. ಕೇವೆಟನ್ನು ಹಾಕಿದವರು ಇಲ್ಲದಿದ್ದಾಗ ಕೇವಿಯಟ್ ಮುಕ್ತಾಯವಾಗ್ತದೆ. ಕೇವೆಟ್ ಹಾಕಿದವರು ಯಾರನ್ನು ಎದುರಾಳಿಗಳಾಗಿ ಪರಿಗಣಿಸಿದ್ರು ಎನ್ನುವುದನ್ನು ಅದು ಘೋಷಿಸ್ತದೆ. ಆಗ ಇರುವಂಥ ಒಂದು ಪರಿಸ್ಥಿತಿಯ ಬಗ್ಗೆ ಕೂಡ ಕೇವೆಟ್ಟು ಕ್ಲೂಗಳನ್ನು ನೀಡ್ತದೆ. ಕೇವೆಟ್ ಮೃತರಾದ ನಂತರ ಕೇವೆಟ್ ಮುಕ್ತಾಯವಾಗುವುದು ಒಂದು ಸಹಜವಾದ ಪ್ರಕ್ರಿಯೆ. ಯಾವ ಸಂದರ್ಭದಲ್ಲಿ ಕೂಡ ಕೇವೆಟ್ರು ಮೃತರಾದ ನಂತರ ಕೇವೆಟ್ ಮುಂದುವರಿಯುವುದಿಲ್ಲ. ಮುಕ್ತಾಯವನ್ನು ಕಾನೂನಿನಂತೆ ಕಾಣಲೇಬೇಕು. ಆದರೆ ಕೇವೆಟ್ ಅಂತ ಹೇಳುವಂಥದ್ದು ತನಿಖಾಧಿಕಾರಿಗೆ ಪ್ರಕರಣದ ತನಿಖೆಯಲ್ಲಿ ಕೆಲವು ಸಂದೇಶಗಳನ್ನು ನೀಡ್ತದೆ. ಅದನ್ನು ಅವರು ಪರಿಗಣಿಸಬೇಕು. ಈಗ UDR ಮಾತ್ರ ದಾಖಲಾಗಿದೆ, ಅನ್ಯಾಚುರಲ್ ಡೆತ್ ರಿಪೋರ್ಟ್, ಅಸ್ವಾಭಾವಿಕ ಮರಣದ ಬಗ್ಗೆ ಒಂದು ವರದಿ. ನಂತರ ಮರಣದ ಬಗ್ಗೆ ನಡೆದಂಥ ಪೋಸ್ಟ್ ಮಾರ್ಟಮಿನಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಏನಾದರೂ ವಿಷ ಪ್ರಯೋಗ ಮಾಡಲಾಗಿದೆ ಎನ್ನುವುದು ಖಚಿತವಾದ ಸಂದರ್ಭದಲ್ಲಿ ಮಾತ್ರ ತನಿಖಾಧಿಕಾರಿ ಸ್ವಯಂ ಆಗಿ ಆ UDR ಅನ್ನು FIR ಮಾಡಬಹುದು. ಹಾಗೆ FIR ಮಾಡಿ ತನಿಖೆಯನ್ನು ಕೈಗೊಳ್ಳಬೇಕು. ಈಗ ಪ್ರಕರಣ ಬಹಳಷ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟಿನ ಬಗ್ಗೆ ಮೇಲೆ ಅವಲಂಬಿತವಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನಾವು ಕಾದು ನೋಡಬೇಕು. ಸೊ ನಾವು ನೋಡ್ತಾ ಇದ್ದೇವೆ. ರವಿಕಿರಣ್ ಏನು ಹೇಳ್ತೀರಿ ಸರ್ ಈ ವಿಷಯದಲ್ಲಿ? ಅವರ ಅಭಿಪ್ರಾಯ, ನಿಮ್ಮ ವಿಷಪ್ರಾಶನ ಮತ್ತು ಸಿದ್ಧಾಂತ ವಿಷಯದ ಬಗ್ಗೆ ಬರ್ತೇನೆ, ಬಟ್ ಇವರ ಅಭಿಪ್ರಾಯ ಕೇವೆಟ್ ಮತ್ತು UDR ವಿಷಯದಲ್ಲಿ. ಅವ್ರು ಸರಿಯಾಗಿ ಹೇಳಿದ್ದಾರೆ.
ಈಗ ಅವರು ತೀರ್ಕೊಂಡ ನಂತರ ಏನು ಕೆವಿಟ್ ಹಾಕಿದಾರಲ್ಲ ಅದು ಅಲ್ಲಿಗೆ ಮುಕ್ತಾಯ ಆಗ್ತದೆ. ಆಯ್ತು. ಅಂದ್ರೆ ಇಲ್ಲಿ ಅಷ್ಟಮಟ್ಟಗಳಲ್ಲಿ ವಿವಾದ ಇತ್ತು ಅನ್ನೋದು ಅಥವಾ ಅಷ್ಟಮಟ್ಟಗಳು ಇವರ ವಿರುದ್ಧ ಏನೋ ಷಡ್ಯಂತರ ರೂಪಿಸ್ತಾ ಇದ್ರು ಅಂತ ಅವ್ರ ಕೆವಿಯೇಟ್ ಅದು ಅದು ಏನು ಕಾನೂನಾತ್ಮಕವಾಗಿ ಹಾಗೂ ಅಧಿಕೃತವಾಗಿ ಪ್ರೂಫ್ ಇದು. ಹಾಗಾಗಿ ಪೊಲೀಸರಿಗೆ ಒಂದು ತನಿಖೆ ನಡೆಸಲಿಕ್ಕೆ, ಒಂದು ವಿಚಾರಣೆ ಮಾಡಲಿಕ್ಕೆ ಇದೊಂದು ಕ್ಲೂ ಅಲ್ಲ, ಅದು ಕ್ಲೂ ಅಲ್ಲ, ಅವರಿಗೆ ಒಂದು ಹಕ್ಕಿರುವ ಹಾಗೆ ಅದು. ಈ ಆಧಾರದ ಮೇಲೆ ನಾವು ಅನಿವಾರ್ಯವಾಗಿ ನಾವು ಮಾಡಲೇಬೇಕಾಗ್ತದೆ ಅಂತೆಲ್ಲ ಅವರು ಮಾಡಬಹುದು. ಅದೆಲ್ಲ ಅವಕಾಶಗಳು ಪೊಲೀಸರಿಗೆ ಇದೆ. ಅದೇ ರೀತಿ ನಾವು ಈ ವಿಚಾರಕ್ಕೆ ಬಂದಾಗ, ಯಾವುದು ಈ ಶಿರೂರು ಸ್ವಾಮಿಗಳ ಸಾವಿನ ವಿಚಾರಕ್ಕೆ, ಅವರ ವಿಷಪ್ರಾಶನದ ವಿಚಾರಕ್ಕೆ ಬಂದಾಗ ನಮಗೆ ಕೆವಿ ಮಠ ರವಿಕಿರಣ್ ಅವರ ಅಭಿಪ್ರಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಹೇಗೆ ಅದೇ ಈಗ ಅಸಹಜ ಸಾವನ್ನ ದಾಖಲಿಸಿದ್ದಾರೆ. ಇನ್ನು ವಿಷ ಪತ್ತೆಯಾದಾಗ ಇದು ಅವರಲ್ಲಿ ಏನು ದೇಹದಲ್ಲಿ ಏನು ವಿಷಾಂಶಗಳು ಪತ್ತೆಯಾದರೆ, ಅದು ಏನು ತನಿಖಾಧಿಕಾರಿಗಳು ಆತ್ಮಹತ್ಯೆ, ಒಂದು ವೇಳೆ ಅವರು ವಿಷ ಸೇವನೆ ಮಾಡಿದ ಆತ್ಮಹತ್ಯೆ ಅಂತಲೋ ಅಥವಾ ಬೇರೆಯವರು ವಿಷಯ ಕೊಟ್ಟಿದ್ದಾರಂತಾದರೆ ಅದು ಕೊಲೆ, ಮರ್ಡರ್ ಕೇಸ್ 301 ಆ ಕೇಸನ್ನು ಅವರು ದಾಖಲೆ ಮಾಡ್ತಾರೆ. ಅದರ ಮೇಲೆ ನಂತರ ಅವರು ತನಿಖೆಯನ್ನು ಮಾಡಿ ನಂತರ ಏನು ಆರೋಪಿಗಳನ್ನು ಪತ್ತೆ ಮಾಡ್ತಾರೆ. ಇಲ್ಲಿ ಅವರ ಏನು ಸ್ಪಷ್ಟ ಉದ್ದೇಶ ಏನು ಹೇಳಿದರೆ, ಅವ್ರು ನೇರವಾಗಿ ಹೇಳಲಿಲ್ಲ. KVET ನ ಎದುರುದಾರರು ಏನು 6 ಸಪ್ತಮಠಾಧೀಶರು, ಷಷ್ಠ ಮಠಾಧೀಶರು, 6 ಮಠಾಧೀಶರ ವಿರುದ್ಧ ಅವರು KVET ಅನ್ನು ಹಾಕಿದ್ರು. ಮುಂದೆ ಏನು ಮಧ್ಯಂತರ ಆದೇಶ ಕೊಡಬಾರ್ದು ಅಂತ. ಸೊ ಅವರಿಂದ ಏನು ಸಮಸ್ಯೆ ಇತ್ತು ಅಂತ ಹೇಳುವುದನ್ನು ಹೇಳಿದ್ದಾರೆ. ಹಾಗಾಗಿ ಇವರ ಏನು ಸಾವಿನ ಏನು ಸಮಸ್ಯೆಗಳಿದ್ರೆ ಅವರು ಕಾರಣ ಆಗಿರ್ಬೋದು ಅಂತ ಅವರು ವಕೀಲರು ಪರೋಕ್ಷವಾಗಿ ತನಿಖೆ ಮಾಡಬೇಕು ಅನ್ನೋದನ್ನು ಅವರು ಕೂಡ ಹೇಳ್ತಾರೆ. ಅದು ತನಿಖೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಇರುವಂಥದ್ದು ತನಿಖೆ ಮಾಡುವಾಗ ನೇರವಾಗಿ ಮಠಾಧೀಶರನ್ನು ತನಿಖೆ ಮಾಡುವುದಲ್ಲ. ಯಾಕೆಂದರೆ ಮಠಾಧೀಶರು ಎಲ್ಲರೂ ಕೂಡ ಎಲಿಬಿ, ಆ ಸ್ಪಾಟಲ್ಲಿ ಯಾರೂ ಇರುವುದಿಲ್ಲ. ಏನು ಅವರು ಬೇರೆ ಬೇರೆ ಸ್ಪಾಟಲ್ಲಿ ಇರ್ತಾರೆ. ಅಂದರೆ ಈಗ ಮರ್ಡರ್ ಮಾಡಲಿಕ್ಕೆ ಮೊದಲು ಅವರನ್ನು ಹಿಡಬೇಕು. ಅಂದರೆ ಮಠಾಧೀಶರು ಮರ್ಡರ್ ಮಾಡಿದ ನಂತರ ಯಾರೇ ಆದರೂ ಹೊರಗಡೆ ಇದ್ದರೆ, ಆರೋಪ ಮಾಡಿದರೆ ಹೊರಗಡೆ ಇದ್ದರೆ ಅವರು ಯಾರೂ ಇರುವುದಿಲ್ಲ ಸ್ಪಾಟಲ್ಲಿ. ಯಾರು ಅವರನ್ನು ಮರ್ಡರ್ ಮಾಡಲಿಕ್ಕೆ ಏನು ಅದು ಹತ್ತಿರದಲ್ಲಿ ಏನು ಮಾಡ್ತಾರೆ, ನೇರ ಆರೋಪಿ ಯಾರು ಇರ್ತಾನೆ, ಅನುಷ್ಠಾನ ಮಾಡುವವನು ಯಾರು ಇರ್ತಾನೆ, ಅಥವಾ ಅಂದರೆ ಆ ನಿಟ್ಟಿನಲ್ಲಿ ತನಿಖೆಗಳು ಮುಂದುವರಿಕೆ. ಒಂದು ವೇಳೆ ಇವರ ಮೇಲೆ ಆರೋಪಗಳನ್ನು ಹೊರಿಸಿದ್ರು ಕೂಡ ಅದು ಆರೋಪ ಅಷ್ಟೇ. ಅದು ಅವರು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಇಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ KVET ಕೇಸು ಮತ್ತು ಇದೆಲ್ಲ ಇರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಕೊಲೆ ಮಾಡೋದು ಅಷ್ಟು ಮತ್ತು ಪ್ರಾಜ್ಞರು ಮತ್ತು ಏನು ಇವರು ಮಠಾಧೀಶರುಗಳು ಇಂತಹ ಕೆಲಸಕ್ಕೆ ಮುಂದಾಗುವುದಿಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ಪೊಲೀಸರು ವೈಯಕ್ತಿಕ ಅಭಿಪ್ರಾಯ ಇಟ್ಕೊಂಡು ಅದನ್ನೆಲ್ಲ ಮುಂದುವರಿದಿಲ್ಲ. ಆದರೆ ಅವರನ್ನು ಏನು ತನಿಖೆ ಮಾಡುವುದಕ್ಕಿಂತಲೂ ಅವರ ಹತ್ತಿರದಲ್ಲಿ ಯಾರೆಲ್ಲ ಕಾರ್ಯಾನುಷ್ಠಾನ ಮಾಡುವ ಇಂತಹ ಕೆಲಸಗಳಿಗೆ ಮಾಡಿರ್ತಾರೆ ಅವರನ್ನು ಹಿಡಿದ್ರೆ ಅವರು ಎಲ್ಲ ಬಾಯಿ ಬಿಡ್ತಾರೆ. ಅಥವಾ ಅವರೇ ಮಾಡಿರ್ಬೋದು, ಅಥವಾ ಬೇರೆಯವರು ಮಾಡಿಸಿರ್ಬೋದು, ಸ್ವಯಂ ಪ್ರೇರಿತರಾಗಿರ್ಬೋದು, ಅಥವಾ ಇತರರಿಂದ ಪ್ರೇರಿತರಾಗಿರಬಹುದು, ನೇರ ಲಾಭ ಇದ್ದಿರ್ಬೋದು. ಅಂದರೆ ಅದಕ್ಕೆ ಪೊಲೀಸರು ಅವರು ಯಾವ ರೀತಿ ಬೇಕಾದಷ್ಟು ಅವರು ನುರಿತವರಿದ್ದಾರೆ. ಅದರಲ್ಲಿ ಎಷ್ಟೋ ವರ್ಷಗಳ ಕಾಲ ಮಾಡಿದವರು. ಮತ್ತು ಇದರಲ್ಲಿ ಹಿಡನ್ ಅಜೆಂಡಾಗಳು ಅಥವಾ ಏನು ವಿಶೇಷ ಪ್ರಭಾವ ಬೀರುವ ಅಂಶಗಳು ಯಾವುದೂ ಇಲ್ಲ. ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದನ್ನು ಸ್ವಲ್ಪ ಜಾಗ್ರತೆಯಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಮಾಧ್ಯಮದ ಹತ್ರ ಅವರು ವಿನಂತಿ ಮಾಡೋದು ಸ್ವಲ್ಪ ಜಾಗ್ರತೆಯಿಂದ ಇರಿ, ನೀವು ವರದಿಗಳನ್ನು ಕೂಡ ಜಾಗ್ರತೆಯಿಂದ ಮಾಡಿ, ನಮಗೆ ಇಲ್ಲಿ ಸಮಸ್ಯೆ ಆಗ್ತದೆ ಏನು ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅದು ಪೊಲೀಸರು ಸರಿಯಾದ ದಾರಿಯಲ್ಲೇ ಸಾಕ್ತಾ ಇದ್ದಾರೆ. ಮತ್ತೆ ನಾವು ನೇರವಾಗಿ ಅಷ್ಟಮಠಾಧೀಶರ ಮೇಲೆ ಪೊಲೀಸರು ಈವರೆಗೆ ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದ್ದಾರೆ. ಬಟ್ ಭವಿಷ್ಯದಲ್ಲಿ ಅವರು ಒಂದು ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆಗಳು ಇಲ್ಲ ಅಂತ ನನಗೆ ಇಂತಹ ಕೇಸ್ನಲ್ಲಿ ಯಾವುದೇ ಪೊಲೀಸರು ಪ್ರಭಾವಕ್ಕೆ ಒಳಗಾಗ್ಲಿಕ್ಕೆ ಇಷ್ಟಪಡುವುದಿಲ್ಲ. ಮತ್ತೆ ಅವರು ಸಿಕ್ಕೇ ಬೀಳ್ತಾರೆ. ಯಾಕಂದ್ರೆ ವಿಧಿವಿಜ್ಞಾನದ ವರದಿಗಳು ಮತ್ತೆ ಎಲ್ಲಾ ಕಣ್ಣು ಇಂತಹ ಸಂದರ್ಭ ಈ ಮಾಧ್ಯಮಗಳು ಹದ್ದಿನಗಣ್ಣಿರುವಾಗ ಮುಚ್ಚಿಟ್ರೆ ಅವರ ಕೂವನಕ್ಕೆ ಕೂತು ಮತ್ತೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ, ಯಾರು ಹಣ ಕೊಡುವವರು ಯಾರು ಇರುವುದಿಲ್ಲ. ಅಂದ್ರೆ ಹೇಳೋದು ಎಲ್ಲಿಯಾದರೂ ಏನು ಹೊರಗಡೆಯಿಂದ ಉದ್ಯಮಿಗಳು ಏನೋ ಟ್ರೈ ಮಾಡಿದ್ರು ಕೂಡ ಇಂತಹ ಸಂದರ್ಭದಲ್ಲಿ ಯಾವುದೇ ರಿಸ್ಕ್ ತಗೊಳ್ಳಿಕ್ಕೆ ಯಾರು ಪೊಲೀಸರು ರೆಡಿ ಇರುವುದಿಲ್ಲ. ಪ್ರಭಾವಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಪ್ರಭಾವ ಖಂಡಿತ ಇರ್ತದೆ. ಪ್ರಭಾವ ಇಲ್ಲದೆ ಇಂತಹ ಈ ಪ್ರಕರಣ ಇಷ್ಟು ನಿಧಾನಗತಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಇಲ್ಲ. ನನಗನ್ನಿಸ್ತದೆ ಈಗ ನಾವು ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ನಾವು ಸಾಕಷ್ಟು ಅಪರಾಧ ಪ್ರಕರಣಗಳನ್ನು ನಾವು ನೋಡಿದಂತೆ ಯಾವ ಪ್ರಕರಣದಲ್ಲೂ ಇಷ್ಟೊಂದು ನಿಧಾನಗತಿಯ, ಇಷ್ಟೊಂದು ಪೇಷನ್ಸ್ ಕೆಲಸಗಳು ನಡೆದಿಲ್ಲ ಇಲಾಖೆಯಿಂದ.
ಇಲ್ಲಿ ನಮ್ಮ ಅದನ್ನು ಕಾಣಿಸ್ತಾ ಇದೀವಿ ಅದ ಹೈ ಪ್ರೊಫೈಲ್ ಆಗಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ತಾಳ್ಮೆಯಿಂದ ಮಾಡ್ತಾ ಇದ್ದಾರೆ. ದಿಕ್ಕು ತಪ್ಪುವ ಅಥವಾ ತಮ್ಮ ಹೆಸರಿಗೆ ಕಳಂಕ ಬರುವಂತ ಆಗಬಾರ್ದು ಅನ್ನೋಂಥದ್ದು ದೂರದೃಷ್ಟಿ ದುರುದ್ದೇಶ ಏನಾದ್ರು ಇರಬಹುದು ಅಂತ. ಮತ್ತೆ ಮಹಿಳೆಯರು ಕೂಡ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅದನ್ನ ತನಿಖೆ ಮಾಡುವಂಥದ್ದು ಬಹಳ ಒಂದು ಸೂಕ್ಷ್ಮವಾಗಿ ಮಾಡಬೇಕಾಗ್ತದೆ. ಈಗ ಕೆಲವೊಂದು ಯಾರ ಮೇಲೆ ಡೌಟ್ ಇದ್ರೆ ಅವನ ಗಂಡಸರಾದ್ರೆ ಬೆನ್ನು ಬಗ್ಗಿಸಿ ಕೈಕಾಲು ಇದು ಮಾಡಿ ಏನಾದರೂ ಮಾಡ್ತಾರೆ ಅಂದ್ರೆ ಅವನ ಆರೋಪಿ ಆಗಲಿ ಅಪರಾಧಿ ಯಾರು ಆಗದಿದ್ರು ಕೂಡ ತಕ್ಷಣಕ್ಕೆ ಮಾಡ್ತಾನೆ. ಇಲ್ಲಿರುವಂತಹದ್ದು ಎದುರು ಪಾರ್ಟಿಗಳು ಈ ಕ್ಷಣಕ್ಕೆ ಕಾಣ್ತಾ ಇರೋದು, ಅದು ಈ ಕ್ಷಣಕ್ಕೆ ನಾವು ಅಂದ್ಕೊಂಡಿರುವಂಥದ್ದು. ಹೌದೌದು, ಈ ಕ್ಷಣದಲ್ಲಿ ನಾನು ಹೇಳುವಂಥದ್ದು ಈ ಸೂಕ್ಷ್ಮವಾಗಿರುವುದರಿಂದ ಎದುರು ಪಾರ್ಟಿ ಅಂದ್ರೆ ಯಾರೆಲ್ಲ ಸಂಶಯ ಇದ್ದಾರೆ, ಉದ್ಯಮಿಗಳು, ಮಠಾಧೀಶರು ಇರ್ಬೋದು, ಅಥವಾ ಆ ಹುಡುಗಿ ಅಥವಾ ಅವರ ಕೆಲಸ ಮಾಡುವವರು ಅಥವಾ ಅವರೇ ಮಾಡಿರ್ಬೋದು, ಇತ್ಯಾದಿ ಎಲ್ಲವೂ ಸಂಶಯಗಳು ಇರುವುದರಿಂದ, ಅಥವಾ ಇಲ್ಲಿ ಎಲ್ಲಿವರೆಗೆ ಅಂತ ಹೇಳಿದರೆ ಅಲ್ಲಿ ವಿಷದ ಅಂಶ ಪತ್ತೆಯಾಗಿರುವುದು ಕೂಡ ಡೌಟೇಬಲ್ ತಜ್ಞರು ಹೇಳುವಂಥ ಒಂದು ತಜ್ಞರು ಕೂಡ ಹೇಳುವುದರಿಂದ ನಂತರ ಇದಾಗಿರ್ಬೋದು, ಸಾಧ್ಯತೆಗಳಿರ್ಬೋದು ಅಂತ ಹೇಳುವುದರಿಂದ, ಆಮೇಲೆ ಅಂದರೆ ತುಂಬ ತಿರುವುಗಳಿದೆ. ಇದನ್ನು ವಿಧಿವಿಜ್ಞಾನದಲ್ಲಿ ಕರೆಕ್ಟಾಗಿ ಬರ್ತದೆ. ಅದು ಇದು ಈಗಿನ ವರದಿಗಳಿಗಿಂತಲೂ ವಿಧಿವಿಜ್ಞಾನ ವರದಿಗಳು ಏನು ಬರ್ತದೆ ಅದು ಖಚಿತವಾಗಿರ್ತದೆ. ಅದಕ್ಕೋಸ್ಕರ ಇವರು ಇಷ್ಟವರೆಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆವಾಗ ಎಷ್ಟು ಗಂಟೆಗೆ ಕೊಟ್ಟಿರ್ಬೋದು ವಿಷ ಎನ್ನುವುದು ಕೂಡ, ಎಷ್ಟು ಗಂಟೆಗೆ ಮೃತಪಟ್ಟಿರ್ಬೋದು ಏನು, ಅದು ಎಲ್ಲ ಬಾಡಿಯಲ್ಲಿ ಕರೆಕ್ಟಾಗಿ ಲೆಕ್ಕಗಳು ಆ ಸಂದರ್ಭದಲ್ಲಿ ಸಿಗ್ತದೆ. ಹಾಗಾಗಿ ಇವರಿಗೆ ಒಂದು ಐಡಿಯಾ ಸಿಗ್ತದೆ, ಇಷ್ಟು ಗಂಟೆಯಿಂದ ವಿಷ ಕೊಟ್ಟಿದ್ರೆ ಈ ಟೈಮ್ನಲ್ಲಿ ಯಾರಿದ್ದರು, ಆ ಹೊತ್ತಿಗೆ ಬೆಳಗಿನ ಜಾವಕ್ಕೆ ಒಂದು 9 ಗಂಟೆಗೆ ಏನೋ ವಿಷಪ್ರಾಶನ ಆಗಿದೆ ಅಂತ ಹೇಳಿದ್ರೆ ಆ CC ಕ್ಯಾಮರಾದಲ್ಲಿ ಅವರು 9 ಗಂಟೆಗಿರುವಾಗ ಯಾರೆಲ್ಲ ಇದ್ದರು ಸುಲಭ ಆಗ್ತದೆ ಅವರಿಗೆ. ಈಗ ಅವರಿಗೆ ತುಂಬ ಸಂಶಯಗಳಿವೆ. ಮೊಸರಲ್ಲಿ ಅವಕ್ಕೆ ಬಂತು ಅಥವಾ ಬೆಳಿಗ್ಗೆ ಬಂತು, ಹಿಂದಿನ ದಿವಸ ರಾತ್ರಿ ತಿಂದರು, ಸ್ವಲ್ಪ ಕೊಟ್ಟರು, ಈಗೆಲ್ಲ ಸಂಶಯಗಳಿರೋದ್ರಿಂದ ಅವರು ಏನು ತ್ವರವಾಗಿ ಅವರು ತಮ್ಮದೇ ಆದ ತನಿಖೆಗಳನ್ನು ಮಾಡ್ತಾ ಇರ್ತಾರೆ. ಏನು ಸ್ಟೇಟ್ಮೆಂಟ್ಗಳನ್ನು ಪಡಿತಾರೆ, ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾ ಇರ್ತಾರೆ ಅವರ ಕೆಲಸ. ಆದರೆ ಬಹಿರಂಗಗೊಳಿಸಬಾರ್ದು. ಅದು ಯಾಕಂದ್ರೆ ವಿಧಿವಿಜ್ಞಾನ ಬರುವಾಗ ಅವರು ತಾಳೆ ಆಗಬೇಕು. ನೆಕ್ಸ್ಟ್ ವಿಧಿವಿಜ್ಞಾನ ವರದಿಗಳು ಕೈ ಬಂದ ನಂತರವೇ ಅವರು ಏನು ಅವರು ಸ್ಟೇಟ್ಮೆಂಟ್ಗಳನ್ನು ಮಾಧ್ಯಮಕ್ಕೆ ವಿಧಿವಿಜ್ಞಾನ ವಿಧಿವಿಜ್ಞಾನದ ಪರೀಕ್ಷೆ ಅದು ಬಂದೇ ಬರ್ತದೆ. ಅಲ್ಲಿಯವರೆಗೆ ಏನು ಪೊಲೀಸರು ಏನು ಕೆಲಸ ಮಾಡಬೇಕೋ ಅದನ್ನು ಮಾಡ್ತಾನೆ ಇರ್ತಾರೆ. ಬಟ್ ನಾನಿಲ್ಲಿ ಹೇಳ್ತಾ ಇರೋದು ಪ್ರಭಾವ 100ಕ್ಕೆ 100 ಇದೆ ಈ ಪ್ರಕರಣದಲ್ಲಿ. ಅದು ಯಾವುದೇ ರೂಪದಲ್ಲಿರಲಿ, ಇಲ್ಲಿ ಅದು ಅಸಹಜ ಸಾವು ಅಂತಲೇ ಆಗಿದ್ದರೆ ಇಲ್ಲಿ ಪ್ರಭಾವ 100% ಇದೆ. ಅದರಲ್ಲಿ ಅನುಮಾನ ಪಡುವಂಥದ್ದು ಏನೂ ಇಲ್ಲ. ಕಾರಣ ಈಗ ಅಷ್ಟಮಠಗಳು ಏನು ಕೆವಿಟೇನು ಅಷ್ಟಮಠದ 6 ಮಠ ಮತ್ತು 6 ಮಠಾಧಿಪತಿಗಳು 8 ಸ್ವಾಮಿಗಳ ಮೇಲೆ ಏನು ಅವರು ಕೆವಿಟೇನು ಹಾಕಿದ್ರು ಅಥವಾ ಕ್ರಿಮಿನಲ್ ದಾವೆ ಹಾಕಬೇಕು ಅಂತ ಏನು ವಕೀಲರ ಹತ್ರ ಮಾತನಾಡಿದ್ರು, ಅದರ ಆಧಾರದಲ್ಲಿ ಅವರ ಹೇಳಿಕೆಯನ್ನು ಬಹುಶಃ ಪಡೆದಿರ್ಬೋದು ಇಷ್ಟದರ ಒಳಗೆ. ಅದು ತನಿಖೆ ಅಂತಲ್ಲ, ಅವರು ಎನ್ಕ್ವೈರಿ ಅಂತಲ್ಲ, ಅದು ಅವರ ಹೇಳಿಕೆಯನ್ನು ಪಡೆದಿರುವ ಸಾಧ್ಯತೆ ಇದ್ದೇ ಇರ್ತದೆ. ಅದನ್ನು ಪಡೆದಿರ್ತಾರೆ. ಅದು ಯಾರು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದೇನು ಪಡೆದಿರೋದಿಲ್ಲ. ಯಾಕೆಂತಂದ್ರೆ ಮಠಾಧಿಪತಿಗಳವರು, ಅವರಿಗೆ ಅವರದ್ದೇ ಆದಂಥ ಗೌರವ ಇದೆ, ಭಾವನಾತ್ಮಕ ವಿಚಾರ ಅದು. ಇಲ್ಲ, ಮೊನ್ನೆ 3 ಸ್ವಾಮಿಗಳು ವೃಂದಾವನಕ್ಕೆ ಶಿರೂರಿಗೆ ಬಂದಾಗ ಅಲ್ಲೇ ಪೊಲೀಸರು ಸ್ಟೇಟ್ಮೆಂಟ್ಗಳನ್ನು ಪಡೆದಿದ್ದಾರೆ. ಅವರ ಹೇಳಿಕೆಯನ್ನು ಪಡೆದಿರ್ತಾರೆ. ಅದರ ನಂತರ ಅವರ ಹೇಳಿಕೆ ಆ ಕ್ಷಣದ ಹೇಳಿಕೆ ಅದು. ಇನ್ನು ಬರುವಂಥದ್ದು ಏನಿದೆ ಅಂತಂದ್ರೆ ತನಿಖೆಯ ಆಧಾರದ ಮೇಲೆ ಏನು ತನಿಖೆ ನಡೀತಾ ಇದೆ, ಆ ತನಿಖೆಯ ಆಧಾರದ ಮೇಲೆ ಯಾರ್ಯಾರು ಬೇಕು ಅನ್ನೋದ್ರ ಬಗ್ಗೆ ಪೊಲೀಸರು ಅವ್ರದ್ದೇ ಆದ ಆ್ಯಂಗಲ್ನಲ್ಲಿ ಅವ್ರು ತನಿಖೆ ಮಾಡ್ತಾರೆ, ಅದರಲ್ಲಿ ಅನುಮಾನ ಇಲ್ಲ. ಬಟ್ ಆ ತನಿಖೆ ಎಲ್ಲಿವರೆಗೆ ಹೋಗ್ತದೆ, ಈಗ ನಾವು ಮಾಧ್ಯಮ ನಾವು ಏನು ಮಾತಾಡ್ತಾ ಇದ್ದೀವಿ, ಮಾಧ್ಯಮ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ, ಮಾಧ್ಯಮ ಈ ವಿಷಯದಲ್ಲಿ ಹೇಗೆಲ್ಲ ನಾವು ವರದಿಯನ್ನು ಮಾಡ್ತಾ ಇದ್ದೀವಿ, ಹೇಗೆಲ್ಲ ನಾವು ನಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಇಡ್ತಾ ಇದ್ದೀವಿ ಅನ್ನೋದನ್ನು ನಾವು ಮಾತಾಡ್ತಾ ಇರೋದು. ನನಗನ್ನಿಸ್ತದೆ ಮಾಧ್ಯಮ ಸ್ವಲ್ಪ ಇದಕ್ಕೂ ಆಚೆ ಹೋಗಬೇಕು ಅಂತ ಅನ್ನಿಸ್ತದೆ ನನಗೆ. ಕೇವಲ ಆ ಹೆಣ್ಣುಮಗಳ ವಿಚಾರಕ್ಕೆ ನಾವು ಸೀಮಿತವಾಗೋದು, ಹೆಣ್ಣುಮಗಳೇ ಕೊಟ್ಟಿದ್ದಾರೆ ಅನ್ನೋದಕ್ಕೂ ನಮ್ಮ ಹತ್ರ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಅದೇ ಸತ್ಯನೂ ಆಗಿರ್ಲಿಕ್ಕಿಲ್ಲ. ಅದು ಸತ್ಯನೂ ಆಗಿರ್ಬೋದು, ಅಸತ್ಯನೂ ಆಗಿರ್ಬೋದು, ಅಥವಾ ಬೇರೆನೂ ಇರ್ಬೋದು, ಅಥವಾ ಆ ಹೆಣ್ಣು ಮಗಳಿಗೆ ಬೇರೆಯವರು ಕುಮ್ಮಕ್ಕು ಕೊಟ್ಟು ಮಾಡಿಸಿರ್ಬೋದು. ಇದೆಲ್ಲ ಬೇರೆ ಬೇರೆ ಆ್ಯಂಗಲ್ ಇರೋದ್ರಿಂದ ಅದೇ ಅಲ್ಲ. ನಮಗೆ ಬೇಕಾಗಿರೋದು ಒಬ್ಬಳಿಂದ ಇದು ಸಾಧ್ಯ ಇಲ್ಲ. ಮಾಡಿದ್ರು ಕೂಡ ಅವಳೊಬ್ಬಳೇ ಮಾಡಿದ್ರು, ಅವಳೊಬ್ಬಳಿಂದ ಮಾಡಲಿಕ್ಕೆ ಸಾಧ್ಯ ಇರಲ್ಲ. ಇದರ ಹಿಂದೆ ಇರುವವರು ಯಾರು, ಅದು ಬೇಕು. ಓಕೆ, ನಾವು ಸಮಯ ಮೀರ್ತಾ ಇದೆ, ನಮ್ಮದು ಹೆಚ್ಚು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್. ಆದರೂ ನಾವು ಒಂದಿಷ್ಟು ಸಮಯದಲ್ಲಿ ನಮ್ಮ ಪಾತ್ರ ಮತ್ತು ಸಮಾಜದ ಪಾತ್ರದ ಮತ್ತು ವಾಸ್ತವ ವಿಷಯವನ್ನು ಒಂದು ಬೆಳಕಿಗೆ ಎದುರುಗಡೆ ಇಡುವ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಅಂದ್ಕೊಳ್ತೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಿತೇಂದ್ರ ಕುಂದೇಶ್ವರ್ ಹಾಗೆ ದತ್ತಾತ್ರೇಯ ಹೆಗಡೆ ಇಬ್ಬರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸೊ ಇಲ್ಲಿಗೆ ನಮ್ಮ ವಿಶೇಷ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ V4 ನ್ಯೂಸ್.